हरे कृष्णा प्रभु जी। ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ ಮಾತಾಜೀಸ್ ಅಂಡ್ ಪ್ರಭುಜೀಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. हरे कृष्ण प्रभु जी प्रणाम। ಪ್ರಭುಜಿ ಹರೇ ಕೃಷ್ಣ. ओम नमो भगवते वासुदेवाय। ಓಂ नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं व्यासं ततो जयमुदीरयेत्। ततो जयामुदीरयेत्। नष्टप्रायेषु अभद्रेषु नष्टप्रायेषु अभद्रेषु नित्यं भागवत सेवया नित्यं भागवत सेवया भगवती उत्तमा श्लोके भगवती उत्तमा श्लोके भक्तिर्भवति नैष्टिकी। भक्तिर्भवति नैष्टिकी। ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 9 ಶ್ಲೋಕ 32. ಮತಿರ್ವಿದೂಷಿತಾ ದೇವೈಃ मतिर्विदूषिता देवैः ಪತದ್ಭಿರ್ ಅಸಹಿಷ್ಣುಭಿಃ ಯೋ ನಾರದ ವಚಸ್ತತ್ಯಂ ನಾಗ್ರಾಹಿಷಂ ಅಸತ್ತಮಃ ಮತಿರ್ವಿದೂಷಿತಾ ದೇವೈಃ ಪತದ್ಭಿರ್ ಅಸಹಿಷ್ಣುಭಿಃ ಯೋ ನಾರದ ವಚಸ್ತತ್ಯಂ ನಾಗ್ರಾಹಿಷಂ ಅಸತ್ತಮಃ. ಶ್ಲೋಕ. ಹರೇ ಕೃಷ್ಣ ಪ್ರಭು. मतिभिर्विदूषिता देवैः पतद्भिरसहिष्णुभिः यो नारदवचस्तत्यं न अग्राहिषम् असत्तमः। थैंक यू प्रभु। ಹರೇ ಕೃಷ್ಣ ಪ್ರಭುಜಿ. ಮತಿ ವಿದೂಷಿತಾ ದೈವೈಃ ಪತದ್ಭಿಃ ಸಹಿಷ್ಣುಭಿಃ ಯೋ ನಾರದ ವಚತ್ ಸತ್ಯಂ ನ ಅಗ್ರಾಹಿಷಂ ಸತ್ತಂ. ಹರೇ ಕೃಷ್ಣ ಪ್ರಭು, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 32. ಮತಿರ್ವಿದೂಷಿತಾ ದೇವೈ ಪತದ್ಭಿರೇಷ ಸಹಿಷ್ಣುಭಿಃ ಯೋ ನಾರದ ವಚಸ್ತಥ್ಯಂ ನಾಗ್ರಾಹಿಷಂ ಅಸತ್ತಮಂ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮತಿರ್ವಿದೂಷಿತಾ ದೇವೈಃ ಪತದ್ಭಿರಸಹಿಷ್ಣುಭಿಃ ಯೋ ನಾರದವಸ್ತುತ್ಯಂ ನಾಗ್ರಾಹಿಷಮಸತ್ತಮಃ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಮತಿರ್ವಿದೂಷಿತಾ ದೈವೈ ಪತದ್ಭಿರಸಹಿಷ್ಣುಭಿಃ ಯೋ ನಾರದಾವಚಸ್ತತ್ಯಂ ನಾಗ್ರಾಹಿಷಂ ಅಸತ್ತಮಂ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮತಿರ್ವಿದೂಷಿತಾ ದೇವೈಃ ಪತದ್ಭಿರಸಹಿಷ್ಣುಭಿಃ ಯೋ ನಾರದವಚಸ್ತಸ್ತ್ಯಂ ನಾಗ್ರಾಹಿಷಂ ಅಸತ್ತಮಃ.
ಅಸತ್ತಮಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮತಿಹಿ ಬುದ್ಧಿಯು, ಮತಿಹಿ ಬುದ್ಧಿಯು, ವಿದೂಷಿತ ಕಲುಷಿತಗೊಳಿಸಲ್ಪಟ್ಟಿತು, ವಿದೂಷಿತ ಕಲುಷಿತಗೊಳಿಸಲ್ಪಟ್ಟಿತು. ದೇವೈಹಿ ದೇವತೆಗಳಿಂದ, ದೇವೈಹಿ ದೇವತೆಗಳಿಂದ, ಪತದ್ಭಿಹಿ ಕೆಳಗೆ ಬೀಳುವ, ಪತದ್ಭಿಹಿ ಕೆಳಗೆ ಬೀಳುವ, ಅಸಹಿಷ್ಣುಭಿಹಿ ಸಹಿಸದ, ಅಸಹಿಷ್ಣುಭಿಹಿ ಸಹಿಸದ, ಸಹಿಸದ, ಯಹ ಯಾವ ನಾನು, ಯಾವ ನಾನು, ನಾರದ ಮಹರ್ಷಿಯ ನಾರದ ಮಹರ್ಷಿಯ ಮಹರ್ಷಿಯ ವಚಃ ಸೂಚನೆಗಳನ್ನು, ವಚಃ ಸೂಚನೆಗಳನ್ನು, ಸತ್ಯಂ ಸತ್ಯವಾದ, ಸತ್ಯಂ ಸತ್ಯವಾದ, ನ ಅಗ್ರಾಹಿಷಂ ಸ್ವೀಕರಿಸಲಾಗಲಿಲ್ಲ, ನ ಅಗ್ರಾಹಿಷಂ ಸ್ವೀಕರಿಸಲಾಗಲಿಲ್ಲ, ಅಸತ್ತಮಃ ಅತ್ಯಂತ ಹತಭಾಗ್ಯನಾದ, ಅಸತ್ತಮಃ ಅತ್ಯಂತ ಹತಭಾಗ್ಯನಾದ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಪಾದರಿಂದ ಶಿಲಪ್ರಪಾದ ಜಯವಾಗಲಿ. ಉನ್ನತ ಲೋಕದಲ್ಲಿರುವ ದೇವತೆಗಳೆಲ್ಲರೂ ಮತ್ತೆ ಕೆಳಗೆ ಬರಲೇಬೇಕಾಗುತ್ತದೆ. ಹಾಗಾಗಿ ಭಕ್ತಿ ಸೇವೆಯಿಂದ ನಾನು ವೈಕುಂಠ ಲೋಕಕ್ಕೆ ಏರಿರುವುದರಿಂದ ಎಲ್ಲ ದೇವತೆಗಳು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ. ಅಸೂಯೆ ತುಂಬಿದ ಈ ದೇವತೆಗಳು ನನ್ನ ಬುದ್ಧಿಯನ್ನು ಕೆಡಿಸಿಬಿಟ್ಟಿದ್ದಾರೆ. ಈ ದುರ್ಬುದ್ಧಿಯ ಕಾರಣದಿಂದಲೇ ನಾನು ನಿಜವಾಗಿಯೂ ವರಸದೃಶವಾದ ನಾರದರ ಉಪದೇಶವನ್ನು ಕೇಳದೆ ಹೋದೆನು. ಉನ್ನತ ಲೋಕದಲ್ಲಿರುವ ದೇವತೆಗಳೆಲ್ಲರೂ ಮತ್ತೆ ಕೆಳಗೆ ಬರಲೇಬೇಕಾಗುತ್ತದೆ. ಹಾಗಾಗಿ ಭಕ್ತಿ ಸೇವೆಯಿಂದ ನಾನು ವೈಕುಂಠ ಲೋಕಕ್ಕೆ ಏರಿರುವುದರಿಂದ ಎಲ್ಲ ದೇವತೆಗಳು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ, ಅಸೂಯೆ ತುಂಬಿದ ಈ ದೇವತೆಗಳು ನನ್ನ ಬುದ್ಧಿಯನ್ನು ಕೆಡಿಸಿಬಿಟ್ಟಿದ್ದಾರೆ. ಈ ದುರ್ಬುದ್ಧಿಯ ಕಾರಣದಿಂದಲೇ ನಾನು ನಿಜವಾಗಿಯೂ ವರಸದೃಶವಾದ ನಾರದರ ಉಪದೇಶವನ್ನು ಕೇಳದೆ ಹೋದೆನು. ಮಾತಾಜಿ ಭಾವಾರ್ಥ. ಹರೇ ಕೃಷ್ಣ. ಭಾರತಿ ಹಿಂದಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದಿ. ಒಬ್ಬ ವ್ಯಕ್ತಿಯು ಉಗ್ರ ತಪಸ್ಸನ್ನು ಆಚರಿಸುವಾಗ ದೇವತೆಗಳಿಗೆ ತುಂಬಾ ಗಾಬರಿ ಆರಂಭವಾಗುತ್ತದೆ. ಏಕೆಂದರೆ ಸ್ವರ್ಗ ಲೋಕಗಳ ಅಧಿದೇವತೆಯ ಸ್ಥಾನ ಎಲ್ಲಿ ಹೋಗಿ ಬಿಡುತ್ತದೆಯೋ ಎಂಬ ಭಯ ಸದಾ ಅವರಿಗಿರುತ್ತದೆ ಎಂಬುದು ವೈದಿಕ ಸಾಹಿತ್ಯದ ಅನೇಕ ದೃಷ್ಟಾಂತಗಳಿಂದ ತಿಳಿದು ಬರುತ್ತದೆ. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಕ್ಷಿಣೆ ಪುಣ್ಯೆ ಮೃತ್ಯಲೋಕಂ ವಿಶಂತಿ, ಉನ್ನತ ಲೋಕದಲ್ಲಿ ತಮ್ಮ ಸ್ಥಾನ ಶಾಶ್ವತವಲ್ಲ ಎಂದು ಅವರಿಗೆ ಗೊತ್ತು. ತಮ್ಮ ಪುಣ್ಯ ಕಾರ್ಯದ ಫಲಗಳು ತೀರಿದೊಡನೆ ಉನ್ನತ ಲೋಕದಲ್ಲಿರುವ ದೇವತೆಗಳೆಲ್ಲರೂ ಮತ್ತೆ ಈ ಭೂಲೋಕಕ್ಕೆ ಬರಲೇಬೇಕೆಂದು ಗೀತೆಯಲ್ಲಿ ಹೇಳಿದೆ. ನಮ್ಮ ದೇಹದ ಅಂಗಾಂಗಗಳ ಕ್ರಿಯೆಗಳನ್ನು ದೇವತೆಗಳು ನಿಯಂತ್ರಿಸುತ್ತಾರೆ ಎನ್ನುವ ಮಾತು ನಿಜ. ನಿಜವಾಗಿ ಹೇಳುವುದಾದರೆ ನಮ್ಮ ಕಣ್ಣ ರೆಪ್ಪೆಗಳನ್ನು ಆಡಿಸುವ ಸ್ವಾತಂತ್ರ್ಯವು ನಮಗಿಲ್ಲ. ಪ್ರತಿಯೊಂದು ಅವರುಗಳು ನಿಯಂತ್ರಣದಲ್ಲಿದೆ. ಈ ದೇವತೆಗಳು ಭಕ್ತಿ ಸೇವೆಯಲ್ಲಿ ತನಗಿರುವ ಉನ್ನತ ಸ್ಥಾನದ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಪಿತೂರಿ ನಡೆಸಿ ತನ್ನ ಬುದ್ಧಿಯನ್ನು ಕೆಡಿಸಿಬಿಟ್ಟರು. ಈ ಕಾರಣದಿಂದ ನಾನು ವೈಷ್ಣವೋತ್ತಮರಾದ ನಾರದ ಮುನಿಗಳ ಶಿಷ್ಯನಾಗಿದ್ದರೂ ಅವರ ಸೂಕ್ತ ಉಪದೇಶವನ್ನು ಕೇಳಲಿಲ್ಲ ಎಂಬ ತೀರ್ಮಾನಕ್ಕೆ ಧ್ರುವ ಮಹಾರಾಜನು ಬಂದನು. ಈ ಉಪದೇಶಗಳನ್ನು ಉಪೇಕ್ಷಿದನೆಲ್ಲ ಎಂದು ಈಗ ಧ್ರುವ ಮಹಾರಾಜನು ಪಶ್ಚಾತ್ತಾಪಪಟ್ಟನು. ನೀನು ಏಕೆ ನಿನ್ನ ಮಲತಾಯಿಯ ಹೊಗಳಿಕೆ ಅಥವಾ ತೆಗಳಿಕೆಗಳಿಗೆ ಚಿಂತಿಸಬೇಕು ಎಂದು ನಾರದರು ಕೇಳಿದ್ದರು. ಧ್ರುವನು ಇನ್ನು ಮಗುವಾಗಿದ್ದುದರಿಂದ ಅಂತ ಮಾನಾಪನಗಳನ್ನು ಕಟ್ಟಿಕೊಂಡು ಏನು ಮಾಡುವುದು ಎಂದು ನಾರದರು ಧ್ರುವ ಮಹಾರಾಜನಿಗೆ ಹೇಳಿದ್ದರು. ನಿಜ. ಆದರೆ ಧ್ರುವ ಮಹಾರಾಜನು ದೇವೋತ್ತಮ ಪರಮ ಪುರುಷನಿಂದ ವರವನ್ನು ಪಡೆದೇ ಇರಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಆದ್ದರಿಂದ ನಾರದರು ಅವನಿಗೆ ಸದ್ಯಕ್ಕೆ ಮನೆಗೆ ಹೋಗಿ ಆಮೇಲೆ ಕಾಲ ಪಕ್ವವಾದಾಗ ಭಕ್ತಿ ಸೇವೆಯನ್ನು ಮಾಡಬಹುದೆಂದು ಬುದ್ಧಿ ಹೇಳಿದರು. ನಾರದ ಮುನಿಗಳ ಬುದ್ಧಿವಾದವನ್ನು ತಿರಸ್ಕರಿಸಿ ನಶ್ವರವಾದ ವಸ್ತುವನ್ನು, ಅಂದರೆ ತನ್ನನ್ನು ಅವಮಾನಿಸಿದ ಮಲತಾಯಿಯ ಮೇಲೆ ಸೇಡು ತೀರಿಸಿಕೊಳ್ಳುವುದನ್ನು ಮತ್ತು ತನ್ನ ತಂದೆಯ ರಾಜ್ಯ ಪಡೆಯುವುದನ್ನು
ಹಠ ಸಾಧಿಸಿದ್ದಕ್ಕೆ ಧ್ರುವ ಮಹಾರಾಜರು ವಿಷಾದಿಸಿದನು. ತನ್ನ ಗುರುಗಳ ಉಪದೇಶವನ್ನು ಗಂಭೀರವಾಗಿ ಪರಿಗಣಿಸದೆ ಇದ್ದುದರಿಂದ ತನ್ನ ಪ್ರಜ್ಞೆ ಕಲುಷಿತವಾಯಿತು ಎಂದು ಧ್ರುವ ಮಹಾರಾಜನು ಪಶ್ಚಾತ್ತಾಪ ಪಟ್ಟನು. ಆದರೂ ಭಗವಂತನು ಎಷ್ಟು ಕರುಣಾಮಯಿ ಎಂದರೆ ಅವನು ಧ್ರುವನ ಭಕ್ತಿ ಸೇವೆಯನ್ನು ಮೆಚ್ಚಿ ಅವನಿಗೆ ವೈಷ್ಣವ ಪರಮ ಪುರುಷಾರ್ಥವನ್ನು ದಯಪಾಲಿಸಿದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಇನ್ನೊಂದು ಓದೋಣ. ದೈವಿ ಮಾಯಾಮುಪಾಶ್ರಿತ್ಯ ದೈವೀಂ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ಪ್ರಸುಪ್ತಾ ಇವ ಇವ ಭಿನ್ನ ದೃಕ್ ತಪ್ಯೇ ದ್ವಿತೀಯೇ ಅಪಿ ಅಸತಿ ತಪ್ಯೇ ದ್ವಿತೀಯೇ ಅಪಿ ಅಸತಿ ಭ್ರಾತೃವ್ಯ ಹೃದೃಜಾ. ಭ್ರಾತೃವ್ಯ ಹೃದೃಜ. ನೋಡಿ, ಯಾರು ಶ್ಲೋಕ ಓದ್ತೀರಾ ಓದಿ. ದೇವಿಂ ಮಾಯಂ ಉಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ತಪ್ತೇ ದ್ವಿತೀಯ ಅಪ್ಯಸತಿ ಭ್ರಾತೃವ್ಯವೃತ ರುಜಾ. ಹರೇ ಕೃಷ್ಣ ಪ್ರಭುಜಿ. ದೈವಿ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ತಪ್ಯೇ ದ್ವಿತೀಯೇ ಅಪಿ ಅಸತಿ ಭ್ರಾತೃವ್ಯ ಹೃತೃಜಾ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ದೈವೀ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನದೃಕ್ ತಪ್ಯೇ ದ್ವಿತೀಯೇ ಅಪ್ಯಸತಿ ಭ್ರಾತೃವ್ಯಹೃದೃಜ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 33. ದೈವೀಂ ಮಾಯಾಮುಪಶ್ರಿತ್ಯ ಪ್ರಸ್ತುಪ್ತ ಇವ ಭಿನ್ನ ದೃಕ್ ತಪ್ಯೇ ದ್ವಿತೀಯೇ ಅಪ್ಯಸತಿ ಭ್ರಾತೃವ್ಯ ಹೃದೃಜ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದೈವೀಂ ಮಾಯಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನದು ತಪ್ಯೇ ದ್ವಿತೀಯೇಪ್ಯಸತಿ ಭ್ರಾತೃವ್ಯಹೃದೃಜ. ಹರೇ ಕೃಷ್ಣ ಪ್ರಭುಜಿ. ದೈವೀಂ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ತಪ್ಯೇ ದ್ವಿತೀಯೇಪ್ಯಸತಿ ಭ್ರಾತೃವ್ಯವೃಜ. ಧನ್ಯವಾದಗಳು ಗುರುಜಿ. ದೈವೀಂ ಮಾಯಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ತಪ್ಯೇ ದ್ವಿತೀಯ ಅಪ್ಯಸತಿ ಭ್ರಾತೃವ್ಯವೃದೃಜ. ಹರೇ ಕೃಷ್ಣ. ಹರೇ ಕೃಷ್ಣ. ದೈವೀಂ ಮಾಯಾಂ ಉಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ತಪ್ಯೇ ದ್ವಿತೀಯೇಪ್ಯಸತಿ ಭ್ರಾತೃವ್ಯಹೃದೃಜ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಪ್ರಭುಜಿ. ದೈವೀಂ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ತಪ್ಯೇ ದ್ವಿತೀಯೇ ಅಪಿ ಅಸತಿ ಭ್ರಾತೃವ್ಯಹೃದೃಜ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದೈವೀಂ ಮಾಯಾ ಉಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನ ದೃಕ್ ತಪ್ಯೇ ದ್ವಿತೀಯೇ ಪ್ರಸತಿ ಭ್ರಾತೃವ್ಯಹೃದೃಜ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ದೈವೀಂ ದೇವೋತ್ತಮ ಪರಮ ಪುರುಷನ. ದೈವೀಂ ದೇವೋತ್ತಮ ಪರಮ ಪುರುಷನ. ಮಾಯಾಶಕ್ತಿಯನ್ನು ಮಾಯಾಶಕ್ತಿಯನ್ನು ಉಪಾಶ್ರಿತ್ಯ ಆಶ್ರಯಿಸಿ ಪ್ರಸುಪ್ತ ನಿದ್ರೆಯಲ್ಲಿ ಸ್ವಪ್ನವನ್ನು ಕಾಣುವ ನಿದ್ರೆಯಲ್ಲಿ ಸ್ವಪ್ನವನ್ನು ಕಾಣುವ ಇವ ಅವನಂತೆ ಭಿನ್ನ ದೃಕ್ ಭಿನ್ನ ದೃಷ್ಟಿಯುಳ್ಳವನಾಗಿ ಭಿನ್ನ ದೃಷ್ಟಿಯುಳ್ಳವನಾಗಿ ತಪ್ಯೆ ವ್ಯಥೆ ಪಡುತ್ತೇನೆ. ದ್ವಿತೀಯೆ ಮಾಯಾಶಕ್ತಿಯಲ್ಲಿ ಅಪಿ ಇದ್ದರೂ ಕೂಡ ಅಸತಿ ತಾತ್ಕಾಲಿಕವಾದ ಭ್ರಾತೃ ತಮ್ಮನನ್ನು
ಭ್ರಾತೃವ್ಯ ಶತ್ರುವಿನಂತೆ, ಭ್ರಾತೃವ್ಯ ಭ್ರಾತೃವ್ಯ ಶತ್ರುವಿನಂತೆ, ಹೃದಯದಲ್ಲಿ, ಹೃದಯದಲ್ಲಿ, ರುಜ ದುಃಖ ಪಡೆಯುವುದರಿಂದ. ದುಃಖ ಪಡುವುದರಿಂದ ಧ್ರುವ ಮಹಾರಾಜನು ಹೀಗೆ ಗೋಳಾಡಿದನು, ನಾನು ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದೆ, ವಾಸ್ತವಾಂಶಗಳು ತಿಳಿಯದೆ ನಾನು ಅವಳ ತೊಡೆಯ ಮೇಲೆ ಮಲಗಿದ್ದೆ. ದ್ವಿಧಾಭಾವದಿಂದ ನಾನು ನನ್ನ ಒಡ ಹುಟ್ಟಿದವನನ್ನು ನನ್ನ ಶತ್ರು ಎಂದು ಬಗೆದೆ. ಅವರೆಲ್ಲ ನನ್ನ ಶತ್ರುಗಳು ಎಂದು ತಪ್ಪಾಗಿ ತಿಳಿದು ನನ್ನ ಹೃದಯದೊಳಗೆ ಮರುಗಿದೆ. ಧ್ರುವ ಮಹಾರಾಜನು ಹೀಗೆ ಗೋಳಾಡಿದನು, ಗೋಳಾಡಿದನು, ನಾನು ಮಾಯಾಶಕ್ತಿಯ ಪ್ರಭಾವಕ್ಕೆ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದೆ, ವಾಸ್ತವಾಂಶಗಳು ತಿಳಿಯದೆ ನಾನು ಅವಳ ತೊಡೆಯ ಮೇಲೆ ಮಲಗಿದ್ದೆ. ತೊಡೆಯ ಮೇಲೆ ಮಲಗಿದ್ದೆ. ದ್ವಿಧಾಭಾವದಿಂದ ನಾನು ಒಡ ಹುಟ್ಟಿದವನನ್ನು ನನ್ನ ಶತ್ರು ಎಂದು ಬಗೆದೆ. ಅವರೆಲ್ಲ ನನ್ನ ಶತ್ರುಗಳು ಎಂದು ನನ್ನ ಶತ್ರುಗಳು ಎಂದು ತಪ್ಪಾಗಿ ತಿಳಿದು ತಿಳಿದು ನನ್ನ ಹೃದಯದೊಳಗೆ ಮರುಗಿದೆ. ನನ್ನ ಹೃದಯದೊಳಗೆ ಮರುಗಿದೆ. ಗಾಯತ್ರಿ ದೇವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಕ್ತನು ಭಗವಂತನ ಕೃಪೆಯಿಂದ ಜೀವನದ ಬಗ್ಗೆ ಸರಿಯಾದ ತೀರ್ಮಾನಕ್ಕೆ ಬಂದಾಗ ಮಾತ್ರ ಅವನಿಗೆ ನಿಜವಾದ ಜ್ಞಾನ ಪ್ರಕಟವಾಗುತ್ತದೆ. ಇಹಲೋಕದಲ್ಲಿ ಮಿತ್ರರು ಶತ್ರುಗಳು ಎಂಬ ನಮ್ಮ ಕಲ್ಪನೆಯ ಎಲ್ಲವೂ ರಾತ್ರಿ ಕಾಣುವ ಕನಸಿನಂತೆ. ಕನಸಿನಲ್ಲಿ ನಾವು ಉಪಪ್ರಜ್ಞಾ ಮನಸ್ಸಿನಲ್ಲಿ ನಾನಾ ಬಗೆಯ ವಸ್ತುಗಳನ್ನು ಕಲ್ಪಿಸಿಕೊಳ್ಳುತ್ತೇವೆ. ಅಂತಹ ಕಲ್ಪನೆಗಳೆಲ್ಲವೂ ತಾತ್ಕಾಲಿಕವಾದವು ಮತ್ತು ಅಸತ್ಯವಾದವು. ಅದೇ ರೀತಿ ನಾವು ಐಹಿಕ ಜೀವನದಲ್ಲಿ ಮೇಲ್ನೋಟಕ್ಕೆ ಎಚ್ಚರವಾಗಿದ್ದರೂ ನಮಗೆ ಜೀವಾತ್ಮ ಪರಮಾತ್ಮರ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದರಿಂದ ನಾವು ಕಲ್ಪನೆಯಿಂದ ಮಿತ್ರರನ್ನು ಶತ್ರುರನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಈ ಐಹಿಕ ಜಗತ್ತಿನಲ್ಲಿ ಅಥವಾ ಐಹಿಕ ಪ್ರಜ್ಞೆಯಲ್ಲಿ ಒಳ್ಳೆಯದು ಕೆಟ್ಟದು ಎರಡೂ ಒಂದೇ ಎಂದು ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳುತ್ತಾರೆ. ಒಳ್ಳೆಯದು ಮತ್ತು ಕೆಟ್ಟದರ ನಡುವಣ ಭೇದ ಮಾನಸಿಕ ಕಲ್ಪನೆ ಅಷ್ಟೇ. ವಾಸ್ತವಾಂಶವೆಂದರೆ ಎಲ್ಲ ಜೀವಿಗಳು ದೇವರ ಮಕ್ಕಳು ಅಥವಾ ದೇವರ ತಟಸ್ಥ ಶಕ್ತಿಯ ಉಪಪರಿಣಾಮಗಳು. ನಾವು ಪ್ರಕೃತಿಯ ತ್ರಿಗುಣಗಳಿಂದ ಕಲುಷಿತವಾಗಿರುವುದರಿಂದ ಒಂದು ಆಧ್ಯಾತ್ಮಿಕ ಕಿಡಿಗೂ ಇನ್ನೊಂದಕ್ಕೂ ಭೇದ ಕಲ್ಪಿಸುತ್ತೇವೆ. ಇದು ಇನ್ನೊಂದು ಬಗೆಯ ಕನಸು ಕಾಣುವಿಕೆ. ನಿಜವಾದ ಜ್ಞಾನಿಗಳು ವಿದ್ವಾಂಸ, ಬ್ರಾಹ್ಮಣ, ಆನೆ, ನಾಯಿ, ಚಾಂಡಾಲ ಇವುಗಳ ನಡುವೆ ಭೇದ ಕಲ್ಪಿಸುವುದಿಲ್ಲವೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅವರು ಬಾಹ್ಯ ಶರೀರದ ದೃಷ್ಟಿಯಿಂದ ನೋಡುವುದಿಲ್ಲ, ಬದಲಿಗೆ ಅವರು ವ್ಯಕ್ತಿಯನ್ನು ಜೀವಾತ್ಮನೆಂದು ನೋಡುತ್ತಾರೆ. ಭೌತಿಕ ಶರೀರವು ಕೇವಲ ಪಂಚಭೂತಗಳ ಸಂಯೋಜನೆ ಎಂದು ಉನ್ನತ ಜ್ಞಾನದಿಂದ ತಿಳಿಯುತ್ತದೆ. ಈ ಅರ್ಥದಲ್ಲೂ ಮನುಷ್ಯನ ಮತ್ತು ದೇವತೆಯ ದೇಹ ಸಂಯೋಜನೆ ಒಂದೇ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನಾವೆಲ್ಲ ಆಧ್ಯಾತ್ಮಿಕ ಕಿಡಿಗಳು. ಪರಮ ಆತ್ಮನಾದ ಭಗವಂತನ ಅವಿಭಾಜ್ಯ ಅಂಗಗಳೇ. ಭೌತಿಕವಾಗಿ ಇಲ್ಲವೇ ಆಧ್ಯಾತ್ಮಿಕವಾಗಿ ತೆಗೆದುಕೊಂಡರೂ ಮೂಲಭೂತವಾಗಿ ನಾವೆಲ್ಲರೂ ಒಂದೇ. ಆದರೆ ಮಾಯಾಶಕ್ತಿಯ ಪ್ರಭಾವದಿಂದ ನಾವು ಮಿತ್ರರನ್ನು ಶತ್ರುಗಳನ್ನು ಮಾಡಿಕೊಳ್ಳುತ್ತೇವೆ. ಆದ್ದರಿಂದಲೇ ಧ್ರುವ ಮಹಾರಾಜನು ಹೀಗೆ ಹೇಳಿದನು, ದೈವೀ ಮಾಯಾಂ ಉಪಾಶ್ರಿತ್ಯ ವಿಮೋಹಕವಾದ ಭೌತಿಕ ಶಕ್ತಿಯ ಸಾಹಚರ್ಯವೇ ಅವನ ಗೊಂದಲಕ್ಕೆ ಕಾರಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಧ್ರುವ ಮಹಾರಾಜರು ತಮ್ಮ ವಿಷಾದವನ್ನು ಮುಂದುವರಿಸ್ತಾ ಇದ್ದಾರೆ. ಆಕ್ಚುಲಿ ಅವರು ಪರಿಪೂರ್ಣ ಹಂತದಲ್ಲಿ ಇದ್ದಾರೆ ಅವರು. ಸೊ ಅವ್ರು ಪರಿಪೂರ್ಣತೆಯನ್ನು ಪಡೆದಿದ್ದಾರೆ. ಸಾಕ್ಷಾತ್ ಭಗವಂತನ ದರ್ಶನವನ್ನು ಪಡೆದಿದ್ದಾರೆ. ಭಗವಂತನಿಂದಲೇ ಅವರ ಭಗವಂತ ವರ ಪಡೆದಿದ್ದಾರೆ ಈಗ. ಸೊ ಅದೆಲ್ಲ ಆದರೂ ಕೂಡ ಅವರ ವಿಷಾದ, ಅವರ ವ್ಯಥೆ ಅವರದು. ಸೊ ಒಂದು ರೀತಿ ಭಗವಂತನಿಂದ ಅವರಿಗೆ ಈಗ ದಿವ್ಯ ಜ್ಞಾನ ಪಡೆದಿರೋದ್ರಿಂದ ಅವರು ತಮ್ಮ ಹಿಂದಿನ ಸ್ಥಿತಿಯನ್ನು ಅವ್ರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಿಂದಿನ ಸ್ಥಿತಿಯಲ್ಲಿ ಅವರು ಭೌತಿಕ ಪ್ರಜ್ಞೆಯಲ್ಲಿ ಇದ್ದದ್ದು, ಹಾಗೆ ಭೌತಿಕ ಪ್ರಜ್ಞೆಯಲ್ಲಿ ಸಹಜವಾಗಿ ಕಲ್ಮಶಗಳು, ನಮ್ಮ ಲಿಮಿಟೇಷನ್ಸ್ ಇವೆ. ಸೊ ಆ ಸ್ಥಿತಿಯನ್ನು ಅವರು ನೆನಪು ಮಾಡ್ಕೊಳ್ತಾ ಅವರು ವ್ಯಥೆ ಪಡ್ತಾ ಇದ್ದಾರೆ ಅಷ್ಟೇ. ಇಲ್ಲಾಂದ್ರೆ ಈಗ ಧ್ರುವ ಮಹಾರಾಜರು ಇರೋ ಸ್ಥಿತಿಯಲ್ಲಿ ಅವರು ಕೃಷ್ಣ ನೋಡಿದ್ದಾರೆ, ಅವರು ಕೃಷ್ಣನಿಂದ ಅಂತಿಮ ವರವನ್ನು ಪಡೆದಿದ್ದಾರೆ. ಸೊ ಹಾಗೆ ಅವರು ವಾಸುದೇವ ಸ್ಥಿತಿ ಅಂತ ಹೇಳೋದು, 3 ಗುಣಗಳನ್ನು ಅವ್ರು ಮೀರಿದ್ದಾರೆ. ಅವರು ಶುದ್ಧ ಭಕ್ತರ ನೆಲೆ, ಅವರು ವೈಷ್ಣವ ಪರಮೋನ್ನತ ವೈಷ್ಣವರಾಗಿದ್ದಾರೆ. ಆದರೂ ಭಕ್ತರು ಯಾವಾಗಲೂ ಒಂದು ನಮ್ರ ಭಾವನೆದಿರೋದ್ರಿಂದ ಒಂದು ರೀತಿ ಅವರು ತಮ್ಮ ಹಿಂದಿನ ಸ್ಥಿತಿಯಲ್ಲಿ ಅವರು ನೆನಪು ಮಾಡಿಕೊಂಡು ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ನೋಟಗಳು, ಬೇರೆ ಬೇರೆ ಆಂಗಲ್ ಇಂದ ನೋಡ್ತಾ ಅವ್ರು ಹೇಳ್ತಾ ಇದ್ದಾರೆ. ಸೊ ನೆನ್ನೆ ಅವ್ರು ಹೇಳ್ತಾ ಇದ್ದು, ಭಗವಂತನು ಕಾಣಿಸ್ದ ನನಗೆ. ಸೊ ಭಗವಂತನು ಕಾಣಿಸಿದಾಗ ನಾನು ಭಗವಂತನಿಂದ ಅಂತಿಮ ವರ ಅಂದ್ರೆ ಈ ಭೌತಿಕ ಭಾವಬಂಧನದಿಂದ ಬಿಡುಗಡೆ ಆಗೋದು. ನಾನು ಇದಕ್ಕೋಸ್ಕರ ನಾನು ಭಗವಂತನ ಭಕ್ತಿಯನ್ನು ಆ ರೀತಿ ಮಾಡಬೇಕು. ಹೇಳ್ಬೇಕು ಅಂದ್ರೆ ಸಾಮಾನ್ಯವಾಗಿ ಉದ್ದೇಶ ಈ ಭವಬಂಧನದಿಂದ ಮುಕ್ತರಾಗೋದು. ಅದ್ಯಾವ ಉದ್ದೇಶವನ್ನು ಬಿಟ್ಟು ನನ್ನ ಉದ್ದೇಶ ಏನಿತ್ತು, ನನ್ನ ಉದ್ದೇಶ ಏನೋ ಒಂದು ರಾಜ್ಯವನ್ನು ಪಡೆಯೋದು, ಏನೋ ಒಂದು ಸ್ಥಾನವನ್ನು ಪಡೆಯೋದು, ಮತ್ತೆ ಯಾರ ಮೇಲೋ ಒಂದು ಸೇಡನ್ನು ತೀರಿಸ್ಕೊಳ್ಳೋದು. ಸೊ ಹೀಗೆ ಅವರು ಹೇಳಿದರು. ಸೊ ಯಾಕಂದ್ರೆ ನಿಜವಾದ ವರ ನಿಜವಾದ ವರ ಸಿಕ್ಕಿದೆ ಅವ್ರಿಗೆ. ಆದರೂ ಅವರು ನಿಜವಾದ ವರ ಭಗವಂತನ ತನ್ನ ಧಾಮವಾದ ಧ್ರುವ ನಕ್ಷತ್ರವನ್ನು ತರ ಕೊಟ್ಟಿದ್ದಾರೆ. ಆದ್ರೆ ನಾನು ಕೇಳಿಲ್ಲ ಅದಕ್ಕೋಸ್ಕರ ಅಂತ ಇವರು ಹೇಳ್ತಾರೆ. ಅದಕ್ಕೆ ಉದ್ದೇಶ ಇಟ್ಕೊಳ್ಳಿಲ್ಲ ನಾನು. ಆದ್ರೆ ಭಗವಂತನ ಕೃಪೆ, ಭಗವಂತನ ನಿರ್ವ್ಯಾಜ ಕೃಪೆ ಅವ್ರಿಗೆ ಕೇಳಿಲ್ಲ ಅಂದ್ರೂ ಭಗವಂತನು ಅವ್ರಿಗೆ ಅನುಗ್ರಹಿಸಿದ. ಮತ್ತೆ ಇಲ್ಲಿ ಒಂದು ಈ ಶ್ಲೋಕ ಇವತ್ತು ಹೇಳ್ತಾ ಇರೋದವರು ದೇವತೆಗಳು ಉನ್ನತ ಲೋಕದಲ್ಲಿರುವ ದೇವತೆಗಳೆಲ್ಲರೂ ಮತ್ತೆ ಕೆಳಗೆ ಬರಲೇಬೇಕಾಗುತ್ತದೆ. ಹಾಗಾಗಿ ಭಕ್ತಿ ಸೇವೆಯಿಂದ ನಾನು ವೈಕುಂಠ ಲೋಕಕ್ಕೆ ಏರಿರುವುದರಿಂದ ಎಲ್ಲ ದೇವತೆಗಳು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ. ಸೊ ಧ್ರುವ ಮಹಾರಾಜರು ಆ ದಿವ್ಯ ಹಂತದಲ್ಲಿದ್ದಾರೆ. ಅವರು ಆಗಿರೋದ್ರಿಂದ ಅವ್ರಿಗೆ ಬೇರೆ ಲೋಕಗಳ ಬೇರೆ ದೇವತೆಗಳ ಚಿಂತನೆಗಳು, ಬುದ್ಧಿ ಅದು ಕೂಡ ಅವ್ರು ತಿಳಿಯುತ್ತೆ. ಅವರು ಬೇರೆ ವ್ಯಕ್ತಿಗಳ ಭಗವಂತನ ಸಂಪರ್ಕ ಇದೆ ಅವ್ರಿಗೆ. ಭಗವಂತನ ಸಂಪರ್ಕ ಇರೋದ್ರಿಂದ ಎಲ್ಲವೂ ಕೂಡ ಅವ್ರಿಗೆ ತಿಳಿಯುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ದೇವತೆಗಳು ನನ್ನ ಮನಸ್ಸನ್ನು, ಯಾಕಂದ್ರೆ ಅವ್ರು ಹೇಳೋದು ನಾರದರ ಉಪದೇಶ ಇತ್ತು. ನಾರದರು ಭೇಟಿ ಮಾಡಿದಾಗ್ಲೂ ಅವ್ರ ಉಪದೇಶ ಹೇಳಿದ್ದವರು, ಈಗ ಸದ್ಯಕ್ಕೆ ಬೇಡ, ಈ ಮುಂದೆ ತಪಸ್ಸೆ ಮಾಡ್ಬೋದು ನೀನು. ಆಮೇಲೆ ಈ ತರ ಒಂಥರ ದ್ವೇಷ ಎಲ್ಲ ಇಟ್ಕೊಳ್ಳೋದು ಸರಿಯಲ್ಲ. ಸೊ ಆ ರೀತಿ ಅವ್ರು ಹೇಳ್ತಾರೆ. ಆದ್ರೆ ನಾನು ಕೇಳಿಲ್ಲ. ಆಕ್ಚುಲಿ ಎನಿವೆ ಅದೆಲ್ಲ ಹೋಗ್ಬಿಟ್ಟಿದೆ ಇವ್ರಿಗೆ. ಆದ್ರೂ ಕೂಡ ಇವರು ಒಂದು ರೀತಿಯಲ್ಲಿ ಆ ಕ್ಷಣಕ್ಕೆ ನಾನು ನನ್ನ ಗುರುವಿನ ಮಾತನ್ನು ನಿರಾಕರಿಸಿದೆ ಅಂತ ಇವರು ಅದನ್ನು ಕೂಡ ಒಂದು ವಿಷಾದ. ಆಕ್ಚುಲಿ ಚಿಕ್ಕ ಇದೆ ಇವರದು. ಒಂದು ರೀತಿ ಹೇಳ್ಬೇಕಂದ್ರೆ ಇವರು ಪರಿಪೂರ್ಣತೆ ಪಡೆದ್ಮೇಲೆ ಅದೆಲ್ಲ ಆಯ್ತು, ಫಿನಿಶ್, ಎಂಡ್ ಜಸ್ಟಿಫೈಸ್ ದ ಮೀನ್ಸ್ ಅಂತ ಒಂದು ರೀತಿಯಲ್ಲಿ ಹೇಳೋ ತರ, ಕೊನೆಯಲ್ಲಿ ಆ ಪರಿಪೂರ್ಣತೆ ಪಡೆದ್ಮೇಲೆ ಆ ಮಧ್ಯದಲ್ಲಿ ಆ ಚಿಕ್ಕ ಏನು ಇದಿತ್ತು, ದೋಷಗಳಿತ್ತು, ಅದೆಲ್ಲ ಅಷ್ಟು ಲೆಕ್ಕಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಧ್ರುವ ಮಹಾರಾಜರು ಒಂದು ಉನ್ನತ ಭಕ್ತರು, ಅವರ ಯೋಚನೆ, ಅವರ ಮನಸ್ಥಿತಿ ಅದನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗೆ ಅವರ ಒಂದು ಚಿಕ್ಕ ಇದು ಕೂಡ ಅವರು ಅದನ್ನ ದೊಡ್ಡದಾಗಿ ನೋಡ್ತಾರೆ, ಪರಿಶೀಲಿಸ್ತಾರೆ ಯಾವಾಗಲೂ ಕೂಡ ಅವರು. ಸೊ ಇಲ್ಲಿ ಹೇಳೋದು, ನನ್ನ ಗುರುವಿನ ಮಾತನ್ನು ನಾನು ಉಲ್ಲಂಘನೆ ಮಾಡಿದೆ. ನಾರದರು ಅಂತ ಮಹಾನ್ ವ್ಯಕ್ತಿ, ಸೊ ಭಗವಂತನ ಅಷ್ಟು ನಿಕಟ ಆಪ್ತರು. ಸೊ ಅವರ ಮಾತನ್ನು ಕೂಡ ನಾನು
ನಿರ್ಲಕ್ಷಿಸಿದೆ ಒಂದು ರೀತಿಯಲ್ಲಿ ಅಂತ ಇವರ ಯೋಚನೆ. ಅದೇನು ಕಾರಣ ಅದು ನನಗೆ ಬಹುಶಃ ಈ ದೇವತೆಗಳು ನನ್ನ ಮನಸ್ಸನ್ನು ಸ್ವಲ್ಪ ಇದು ಮಾಡಿದ್ರು ಅಂತ. ಸೊ ಇಲ್ಲಿ ಶ್ರೀಲ ಪ್ರಭುಪಾದ ನಮ್ಗೆ ತಿಳಿಸೋ ರೀತಿಯಲ್ಲಿ ಇದು ನಮ್ಮ ಬದ್ಧ ಜೀವನದಲ್ಲಿ ದೇವತೆಗಳಿಗೆ ನಮ್ಮ ಪ್ರತಿಯೊಂದು ದೇಹದ ಇಂದ್ರಿಯಗಳ ಮೇಲೆ ಅವರಿಗೆ ಅಧಿಕಾರ ಇದೆ. ಸೊ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಆಕ್ಚುಲಿ ನಾವು ಅನ್ಕೊಳ್ಳೋದು ನಾವು ಕೆಲಸ ಮಾಡ್ತಾ ಇದ್ದೇವೆ, ನನ್ನ ಈ ಒಂದು ಸಾಮರ್ಥ್ಯ ನನ್ನ ಕೈಗಳಿಗೋ ನನ್ನ ಕಾಲುಗಳಿಗೋ ಇಲ್ಲ ನನಗೆ ಇರುವ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಬೇರೆ ಬೇರೆ ಇದೆ. ಸೊ ಇದು ಬೇರೆ ಬೇರೆ ಇದರ ಶಕ್ತಿ, ಇದರ ಸಾಮರ್ಥ್ಯ, ಬುದ್ಧಿ, ಮನಸ್ಸು ಎಲ್ಲ ಇದೆ ನಮಗೆ. ಸೊ ನಮಗೆ ಇದು ನಮ್ಮದು ಅಂತ ಅನ್ಕೊಳ್ತೇವೆ. ಆದರೆ ಇದು ನಮಗೆ ಕೊಟ್ಟದ್ದು ಪ್ರಕೃತಿ ಕೊಟ್ಟಿರೋದು. ಈ ಗುಣಗಳ ಪ್ರಭಾವದಿಂದ ಅದು ಕೆಲಸ ಮಾಡ್ತಾ ಇದೆ. ಸೊ ಅದು ಮಾಡೋಕ್ಕೂ ಕೂಡ ಭಗವಂತನು ಈ ದೇವತೆಗಳಿಗೆ ಅಧಿಕಾರವನ್ನು ವಹಿಸಿದ್ದಾರೆ. ಸೊ ಅಲ್ಲಿಗೆ ವಹಿಸೋದಿರೋದಕ್ಕೆ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಒಂದು ಕಣ್ಣುಗಳ ರೆಪ್ಪೆ ಕೂಡ ನಾವು ಮಿಟಕ್ ಸಾಕಾಗೋದಿಲ್ಲ. ಅದು ನಮ್ಮ ಕೈಯಲ್ಲಿಲ್ಲ, ನಮ್ಮ ನಿಯಂತ್ರಣದಲ್ಲಿಲ್ಲ. ಅದು ಕೆಲಸ ಮಾಡುತ್ತೆ ಅಂದ್ರೆ ಅದಕ್ಕೆ ಒಬ್ಬರು ದೇವತೆ ಇದ್ದಾರೆ. ಪ್ರತಿಯೊಂದು ಒಂದು ಚಟುವಟಿಕೆ ಒಂದು ನಡೆಯೋದು ಕೂಡ ಭಗವಂತನ ಇದಿದೆ. ಹೇಗೆ ಅಂದ್ರೆ ಪ್ರಕೃತಿ ಹೇಗೆ ಅಂದ್ರೆ ಈ ದೇವತೆ ಮತ್ತೆ. ಸೊ ಭಗವಂತನು ಆ ತರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗೆ ಅವ್ರು ಹೇಳ್ತಾ ಇರೋದು ನನ್ನ ಬುದ್ಧಿ ಕೂಡ ನನ್ನ ಬುದ್ಧಿ ಏನಿದೆ ಅದು ನಾರದರ ಉಪದೇಶವನ್ನು ಸ್ವೀಕರಿಸ್ತಿಲ್ಲ ಅಂತ ಹೇಳಿದ್ರೆ ಅದು ಆಗ ಕಲುಷಿತವಾಗಿದೆ. ಅದು ಯಾಕೆ ಕಲುಷಿತವಾಗಿದೆ ಅಂದ್ರೆ ಈ ರೀತಿ ದೇವತೆಗಳನ್ನ ಒಂದು ಮಂಕು ಬುದ್ಧಿಯಾಗಿ ಮಾಡ್ಬಿಟ್ರು ನನಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಅಭ್ಯತೆ ಕೊಡ್ತಾ ಇದ್ದಾರೆ. ಈಗೂ ಇದೆ. ಆಮೇಲೆ ಇನ್ನೊಂದ್ಸಲ ಹೇಳ್ತಾರೆ, ನಾವು ಭಕ್ತಿ ಮಾಡಿದ್ರೆ ಅವ್ರ ದೇವತೆಗಳು ಕೂಡ ಸಹಾಯ ಮಾಡ್ತಾರೆ, ಅದು ಕೂಡ ಅವ್ರು ಹೇಳ್ತಾರೆ. ಬಟ್ ಎನಿವೆ ಇಲ್ಲಿ ಧ್ರುವನ ವಿಷಯದಲ್ಲಿ ಅವ್ರು ಹೇಳ್ತಾ ಇರೋದು ನನಗೆ ಮಂಕು ಬುದ್ಧಿ ಆ ಸಮಯದಲ್ಲಿ ನನಗೆ ಒಂದು ಮಂಕು ಕವಿದ ಹಾಗೆ ನನಗಾಯ್ತು, ಇದು ದೇವತೆಗಳು ಮಾಡಿದ್ದು ಹೀಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದರಿಂದ ನನಗೆ ಆ ರೀತಿಯ ಒಂದು ಆ ಸಮಯಕ್ಕೆ ನಾನು ಇವರ ಮಾತನ್ನು ಕೇಳಲಿಲ್ಲ, ನಾರದರ ಮಾತನ್ನು ಕೇಳಲಿಲ್ಲ ಅಂತ ಹೇಳ್ತಾರೆ. ಸೊ ಎನಿವೆ ಇದೆಲ್ಲವೂ ಒಂದೊಂದು ಕ್ಷಣಿಕವಾಗಿ ಆದದ್ದು ಆ ಒಂದು ರೀತಿ ಎಲ್ಲ ಸನ್ನಿವೇಶಗಳು. ಆಮೇಲೆ ನೆಕ್ಸ್ಟ್ ಶ್ಲೋಕನ ಮುಂದುವರಿಸ್ತಾ ಇದು ಭಗವಂತನ ಮಾಯಾಶಕ್ತಿಯ ಪ್ರಭಾವದಲ್ಲಿ ನಾನು ಮಲಗಿದ್ದೆ, ಅದಕ್ಕೆ ಕಾರಣ. ಸೊ ಎನಿವೆ ದೇವತೆಗಳು ಒಂದು ಏನ್ ಹೇಳ್ಬೋದು, ಒಂದು ನಿಮಿತ್ತ ಅಂತ ಹೇಳ್ಬೋದು. ಸೊ ಕೊನೆಗೆ ಪ್ರತಿಯೊಬ್ಬರು ಅಂತಿಮವಾಗಿ ನಾವು ಭಗವಂತನ ಮಾಯಾ ವಶದಲ್ಲಿದ್ದೇವೆ. ನಮ್ಮ ಭೌತಿಕ ಇಚ್ಛೆಗಳಿದೆ. ಭೌತಿಕ ಇಚ್ಛೆಗಳಿರೋದ್ರಿಂದ ನಮಗೆ ಭಗವಂತನ ಬಹಿರಂಗ ಶಕ್ತಿ ನಮ್ಮನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ಲ. ನಮಗೆ ಭೌತಿಕ ಇಚ್ಛೆಗಳಿಲ್ಲದೆ ನಮಗೆ ಕೃಷ್ಣನ ಸೇವೆ ಮಾಡುವ ಒಂದೇ ಇಚ್ಛೆ ಅಂತ ನಮಗೆ ಒಂದು ಶುದ್ಧ ಮನೋಭಾವ ಇದ್ರೆ ಆಗ ನಮಗೆ ಈ ದೈವಿ ಶಕ್ತಿ, ದೈವಿ ಪ್ರಕೃತಿ, ಬಹಿರಂಗ ಶಕ್ತಿ ಪ್ರಭಾವ ಇಲ್ಲ. ನಮಗೆ ಬಹಿರಂಗ ಶಕ್ತಿ ಅಂದ್ರೆ ಒಂದು ಕ್ರಿಮಿನಲ್ ಡಿಪಾರ್ಟ್ಮೆಂಟ್ ಹೇಳೋದು ಸಿವಿಲ್ ಲಾ, ಕ್ರಿಮಿನಲ್ ಲಾ. ಸೊ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ಎಚ್ಚರಿಕೆಯಲ್ಲಿದ್ದರೆ, ಎಚ್ಚರವಾಗಿದ್ರೆ ನಾವು ಆಗ ನಮಗೆ ಈ ಬಹಿರಂಗ ಶಕ್ತಿ ನಮಗೆ ಏನು ಮಾಡೋದಿಲ್ಲ. ಹೇಗೆ ಒಬ್ಬ ಕಾನೂನನ್ನು ಎಲ್ಲ ಪಾಲನೆ ಮಾಡ್ತಾ ಇದ್ರೆ ಆ ವ್ಯಕ್ತಿಗೆ ಪೊಲೀಸ್ ಏನು ಮಾಡೋದಿಲ್ಲ. ಆದ್ರೆ ಪೊಲೀಸ್ ಯಾವಾಗ ಮಾಡ್ತಾ ಏನಾದ್ರು ಒಂದು ಅವ್ರಿಗೆ ತೊಂದರೆ ಕೊಡ್ತಾರೆ ಅಂದ್ರೆ ಕಾನೂನನ್ನ ಏನಾದ್ರು ಉಲ್ಲಂಘನೆ ಮಾಡಿದಾಗ. ಸೊ ಹಾಗೆ ಅಂತರಂಗ ಶಕ್ತಿ ಭಗವಂತನ ಆಶ್ರಯದಲ್ಲಿ ಭಕ್ತರಿದ್ದಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ. ಸೊ ಅವರು ಅವರು ಯೋಗಮಾಯ ಇದರಲ್ಲಿ ಅಂತರಂಗ ಶಕ್ತಿಯಲ್ಲಿದ್ದಾರೆ ಅವರು ಶುದ್ಧ ಭಕ್ತರು, ಮಹಾತ್ಮರು. ಆದ್ರೆ ನಾವು ಭೌತಿಕ ಜಗತ್ತಿನಲ್ಲಿ ನಾವು ದುರಾತ್ಮರು, ದುರ್ಬುದ್ಧಿ. ಸೊ ನಮಗೆ ಅವನ ಬಹಿರಂಗ ಶಕ್ತಿ ಇದೆ. ಸೊ ಅವನ ಬಹಿರಂಗ ಶಕ್ತಿ ಪ್ರಭಾವ ಇದೆ. ಸೊ ಇವ್ರು ಹೇಳ್ತಾ ಇದ್ದಾರೆ ಹಾಗೆ ನಾನು ಆ ಬಹಿರಂಗ ಶಕ್ತಿಯ ಪ್ರಭಾವದಲ್ಲಿ ನಾನು ಮಲಗಿದ್ದೆ. ಸೊ ಇದು ನಾವೆಲ್ಲರೂ ಆಕ್ಚುಲಿ ಮಲಗಿದ್ದೇವೆ ಇದರ ಸುಪ್ತ ಸ್ಥಿತಿ. ನಮ್ಮ ನಿಜವಾದ ಸ್ಥಿತಿ ಅಲ್ಲ. ನಿಜವಾದ ಸ್ಥಿತಿ ಅಲ್ಲದೆ ನಾವು ಈ ಮಾಯೆಯ ತೊಡೆಯ ಮೇಲೆ ಮಡಿಲಲ್ಲಿ ನಾವು ಮಲಗಿದ್ದೇವೆ. ಸೊ ಇದರಿಂದ ನಾವು ಹೇಳ್ಬೇಕು, ನಾವು
ಒಂದು ಪ್ರಾರ್ಥನೆ ಇದೆಯಲ್ಲ, ಏನದು, ಚೈತನ್ಯ ಮಹಾಪ್ರಭು ಕೋಟಾನಿದ್ರಾ ಜಾವು ಮಾಯ ಪಿಶಾಚಿರ ಕೋಲೆ. ಕೋಟಾನಿದ್ರಾ, ಸೊ ನಾವು ಎಷ್ಟು ಸಮಯ ಅಂತ ಗೊತ್ತಿಲ್ಲ, ನಾವು ಆತರ ತುಂಬಾ ಒಂದು ಡೀಪ್ ಸ್ಲೀಪ್. ಒಂದ್ಸಲ ನಿದ್ದೆ ತುಂಬಾ ಆದ್ರೆ ಏನ್ ಮಾಡ್ತೀವಿ ನಾವು, ಗೊರಕೆ ಹೊಡಿತೇವೆ. ಅದ್ರ ಒಳಗೆ ನಮ್ಗೆ ಏನು ಕೂಡ ಹೊರಗಿದ ನೆನಪಿಲ್ಲ. ನಮ್ಗೆ ಯಾರಾದ್ರೂ ಬಂದ್ರು, ನಮ್ಗೆ ಏನೋ ದೊಡ್ಡ ಸದ್ದು ಮಾಡಿದ್ರು, ಇಲ್ಲಾಂದ್ರೆ ನಮ್ಗೆ ಎಬ್ಸಕ್ ಪ್ರಯತ್ನ ಪಟ್ಟರು ನಾವು ಹೇಳೋದಿಲ್ಲ. ಸೊ ಆ ರೀತಿಯಲ್ಲಿ ಒಂದು ರೀತಿ ಈಗ ನಾವು ಮಾಯೆ ಅವರ ತೊಡೆಯಲ್ಲಿ ನಾವು ತುಂಬಾ ಗಾಢ ನಿದ್ರೆ ಏನ್ ಮಾಡಿದ್ರು ಕೂಡ ಎಚ್ಚರಿಕೆ ಆಗೋದಿಲ್ಲ, ಆ ತರ ಇದ್ದೆ. ಸೊ ಆದ್ರೆ ಹೇಳ್ತಾರೆ, ಭಗವಂತನು ಅವತರಿಸೋದು, ಭಗವಂತನ ಪ್ರತಿನಿಧಿಗಳು ಅವತರಿಸೋದು ನಮ್ಮನ್ನು ಮತ್ತೆ ಎಬ್ಬಿಸ್ಲಿಕ್ಕೆ. ಉತ್ತಿಷ್ಟ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ. ಸೊ ವೇದಗಳು ಹೇಳೋದು, ನಾವೀಗ ಮಾನವ ಜನ್ಮವನ್ನು ಪಡೆದಿದ್ದೇವೆ, ನಾವು ಜಾಗೃತರಾಗಬೇಕು. ಉತ್ತಿಷ್ಟ, ನಾವು ಎದ್ದೇ ಹೇಳ್ಬೇಕು. ಉತ್ತಿಷ್ಟ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ. ಈ ಮಾನವ ಜನ್ಮದ ವರವನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಸೊ ಯಾಕಂದ್ರೆ ಬೇರೆ ಪ್ರಾಣಿಗಳು, ಬೇರೆ ಜೀವಿಗಳಾಗಿದ್ದಾಗ ಆಕ್ಚುಲಿ ನಾವು ಸಂಪೂರ್ಣವಾಗಿ ಮಲಗಿದ್ದೇವೆ ಅಂದ್ರೆ ಗಾಢ ನಿದ್ರೆ, ಎಷ್ಟು ಮಾಡಿದ್ರು ಎಬ್ಬಿಸಕ್ಕಾಗೋದಿಲ್ಲ. ಆ ರೀತಿಯ ಒಂದು ಆ ರಾಜಸಿಕ ತಾಮಸ ಗುಣ, ಆ ಇಚ್ಛೆಗಳು ಅದು ಅಷ್ಟು ಕವಿದಿದೆ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅಸಹಾಯಕ ಒಂದು ರೀತಿಯಲ್ಲಿ ತಾಮಸಿಕ ರಾಜಸಿಕ ಸ್ಥಿತಿ. ಹಾಗೆ ಅದೇ ಮನುಷ್ಯ ಜನ್ಮದಲ್ಲಿ ಒಂದು ಚಿಕ್ಕ ಕಿಡಿ ಇದೆ, ಸತ್ವಗುಣ ಸ್ವಲ್ಪ ಆದ್ರೂ ನಮಗೆ ಇದೆ. ಸ್ವಲ್ಪ ಆ ಕಿಡಿಯನ್ನು ನಾವು ಇದು ಮಾಡಿದ್ರೆ ಆ ಕಿಡಿ ಅದು ಬೆಂಕಿ ಆಗ್ಬೋದು. ಸೊ ಹಾಗೆ ಹೇಳೋದು, ಇಲ್ಲಿ ನಮಗೊಂದು ವರ ಸಿಕ್ಕಿದೆ. ನಮಗೆ ಮನುಷ್ಯ ಜನ್ಮ, ನಾವು ಎದ್ದೇಳ್ಬೋದು, ನಾವು ಎಚ್ಚರವಾಗ್ಬೋದು ಅಂದ್ರೆ ನಾವು ನಾನು ಈ ದೇಹ ಅಲ್ಲ, ನಾನು ಆತ್ಮ, ನಾನು ಈ ಭಗವಂತನು ಸೃಷ್ಟಿ ಮಾಡಿದ ಈ ಜಗತ್ತಿನಲ್ಲಿ ನಾನಲ್ಲ ಪ್ರಭು, ನಾನಲ್ಲ ಭೋಕ್ತ. ಸೊ ಭಗವಂತನು ನಿಜವಾದ ಭೋಕ್ತ, ಅವನು ನಿಜವಾದ ಈಶ್ವರನು, ನಾನು ಅವನಿಗೆ ಅಧೀನನು, ನನಗೂ ಅವನಿಗೆ ಒಂದು ನಿತ್ಯ ಆತ್ಮೀಯ ಸಂಬಂಧ ಇದೆ. ಸೊ ಈ ಎಚ್ಚರಿಕೆಯನ್ನು ನಾನು ಮನುಷ್ಯ ಜನ್ಮದಲ್ಲಿ ಪಡಿಬಹುದು. ಸೊ ಇಲ್ಲಾಂದ್ರೆ ಆಕ್ಚುಲಿ ನಾವು ಮಲಗಿದ್ದೇವೆ, ಆನಂದವಾಗಿ ಮಲಗಿಬಿಡ್ತೇವೆ ನಾವು. ಹೇಳ್ತಾರಲ್ಲ, ಅಥವಾ ಹೇಳೋದು, ಪ್ರಾಣಿಗಳು ಒಮ್ಮೊಮ್ಮೆ ಕಸಾಯಿಖಾನೆ, ಅದನ್ನ ಅವಾಗ ಒಂದು ಮೇಕೆನೋ ಒಂದು ಆಡು ಅದನ್ನ ಸಾಯಿಸ್ಲಿಕ್ಕೆ ರೆಡಿ ಇರುತ್ತೆ, ಇನ್ನೊಂದನ್ನು ಸಾಯಿಸ್ತಾ ಇದ್ದಾರೆ, ಆದ್ರೂ ಕೂಡ ಅದು ನೋಡಿ ಕೂಡ ಅದಕ್ಕೇನಷ್ಟು ಇದಾಗೋದಿಲ್ಲಂತೆ. ಅದಕ್ಕೆ ಅಕಸ್ಮಾತ್ ಯಾರಾದ್ರೂ ತಂದು ಒಂದು ಹಸಿರು ಹುಲ್ಲು ಕೊಟ್ರೆ ಅದನ್ನ ತಿಂತಾ ಇರುತ್ತೆ. ಅದರ ಚಿತ್ರಗಳು ಕೂಡ ನೋಡ್ಬೋದು ಒಂದ್ಸಲ. ಅದಕ್ಕೆ ಆ ಆಡಿಗೆ ಅದರ ಒಂದು ಗತಿ. ಸೊ ನನಗೆ ತೊಂದರೆ ಇಲ್ಲ, ನಾನು ಆಯಾಗಿ ನನಗೆ ಇವಾಗ ಹಸಿರು ಹುಲ್ಲು ಸಿಗ್ತಾ ಇದೆ ಅಂತ ಅದು ತಿನ್ಕೊಂಡ್ರೆ. ಸೊ ಆ ರೀತಿ ಒಂದು ರೀತಿ ನಾವು ಭೌತಿಕ ಜಗತ್ತು ಅಂದ್ರೆ ಪಶ್ಯನ್ನಪಿ ನ ಪಶ್ಯತಿ. ಸೊ ನಾವು ನೋಡ್ತಾ ಇದ್ದೇವೆ, ಈ ತರ ನಮಗೂ ಕೂಡ ಬರುತ್ತೆ ಮೃತ್ಯು, ನನಗೂ ಕೂಡ ಆ ಕಷ್ಟ ಬರ್ಬಹುದು ಅನ್ಕೊಂಡು, ಆದ್ರೂ ನಮ್ಗೆ ಕಾಣೋದಿಲ್ಲ. ದೇಹಾಪತ್ಯ ಕಲತ್ರಾದಿಷು ಆತ್ಮಸೈನ್ಯೇಶು ಅಸತ್ಸೋಪಿ ತೇಷಾನ್ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯ. ಸೊ ಈ ತರ ನನ್ನ ದೇಹ ನನಗೆ ರಕ್ಷಣೆ ಕೊಡುತ್ತೆ, ನನ್ನ ದೇಹದ ಸ್ಥಿತಿನೋ ಇಲ್ಲ ಮನಸ್ಸಿನ ಸ್ಥಿತಿನೋ ಬುದ್ಧಿನೋ ಇದು ನನಗೆ ರಕ್ಷಣೆ ಕೊಡುತ್ತೆ ನನಗೆ. ಸೊ ಇಲ್ಲಾಂದ್ರೆ ನನಗೆ ಈ ದೇಹದ ಸಂಬಂಧದಲ್ಲಿರುವ ನನ್ನ ಬಂಧುಗಳು, ಅವರು ನನ್ನ ಸ್ನೇಹಿತರು, ನನಗಿರೋ ಒಂದು ಏನೇನೋ ಕನೆಕ್ಷನ್ಸ್, ಸೊ ಹೀಗೆ ಎಷ್ಟೊಂದು ನಾವು ಇದ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ. ಆದ್ರೆ ಇದೆಲ್ಲವೂ ಏನಿವೆಲ್ಲ ಅಸತ್ ಸೈನ್ಯ ಅಂದ್ರೆ ಈ ಸೈನಿಕರು ನಮ್ಗೆ ರಕ್ಷಣೆ ಮಾಡಕ್ಕ, ಈ ಸೈನಿಕರು ನಮ್ಮ ಕೈ ಬಿಡ್ತಾರೆ. ನಮಗೆ ಸೈನಿಕರೇನೋ ನಾವು ಅನ್ಕೊಂಡಿದ್ದೇವೆ, ಈ ಸೈನಿಕರು ನಮಗೆ ರಕ್ಷಣೆ ಕೊಡ್ತಾರೆ, ಇದು ಕೊಡಕ್ಕಾಗಲ್ಲ. ಸೊ ಒಬ್ಬನೇ ನಿಜವಾದ ಆಪತ್ ಬಾಂಧವ ಅಂದ್ರೆ ಕೃಷ್ಣ ಒಬ್ಬನೇ ನಮಗೆ ರಕ್ಷಣೆ ಮಾಡಕ್ ಸಾಧ್ಯ. ಆದ್ರೆ ಭೌತಿಕ ಜಗತ್ತಿನಲ್ಲಿ ನಮಗೆ ಅನ್ಸುತ್ತೆ ಇದೆಲ್ಲವೂ ರಕ್ಷಣೆ ಕೊಡುತ್ತೆ ಅಂತ. ಸೊ ಇದೆಲ್ಲವೂ ಈ ಪತಿತರಾದ ಸೈನಿಕರು, ಇದೆಲ್ಲ ರಕ್ಷಣೆಗಳು. ರಾಕೆ ಕೃಷ್ಣ ಮಾರೇ ಕೃಷ್ಣ ರಾಕೆಗೆ. ಕೃಷ್ಣ ಏನಾದ್ರು ಯಾರಿಗಾದ್ರೂ ರಕ್ಷಣೆ ಕೊಡ್ಬೇಕು ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಕೃಷ್ಣ ಏನಾದ್ರು ಅವ್ರನ್ನ ಕೊಲ್ಲಬೇಕು ಅಂದ್ರೆ ಯಾರು ರಕ್ಷಣೆ ಕೊಡಕ್ಕಾಗಲ್ಲ. ಧ್ರುವ ಮಹಾರಾಜರ ಸ್ಥಿತಿ, ಅವರು ಕಾಡಿನಲ್ಲಿ ಏಕಾಂತವಾಗಿ ತಪಸ್ಸೆ ಮಾಡಿದ್ರು, ಅವರ ತಂದೆಗೂ ಕೂಡ ನಂಬಲಿಕ್ಕೆ ಆಗೋದಿಲ್ಲ, ಹೇಗೆ ನನ್ನ ಮಗು ಮತ್ತೆ ವಾಪಸ್ಸು ಜೀವಂತವಾಗಿ ಬರ್ತಾರೆ. ಯಾಕಂದ್ರೆ ಒಂದು ಚಿಕ್ಕ ಪುಟ್ಟ ಬಾಲಕ, 5 ವರ್ಷದ ಬಾಲಕ, ದಟ್ಟ ಅರಣ್ಯದಲ್ಲಿ ಅವರು ಏಕಾಂತವಾಗಿದ್ದು
ಅಲ್ಲಿ ಸಮಯವನ್ನು 6 ತಿಂಗಳು ತಪಸ್ಸೆ ಮಾಡಿದ್ದು. ಸೊ ಇದು 1 ರಾತ್ರಿ 2 ರಾತ್ರಿ ಅಲ್ಲ, 6 ತಿಂಗಳು. ಸೊ ಇದು ಭಗವಂತನ ರಕ್ಷಣೆ ಇದ್ರೆ ಆಗುತ್ತೆ. 6 ತಿಂಗಳು ಆಗ್ಬೋದು, 6 ವರ್ಷನೂ ಆಗ್ಬೋದು, 60 ನಿತ್ಯವಾಗ್ಲೂ ಕೂಡ ಆಗ್ಬೋದು. ಇಲ್ಲ ರಕ್ಷಣೆ ಇಲ್ಲ ಅಂದ್ರೆ 6 ಸೆಕೆಂಡು ಕೂಡ ಒಬ್ಬರು ಇರಕ್ಕಾಗಲ್ಲ. ಸೊ ಇದು ಭಗವಂತನ ಕೃಪೆ. ಮತ್ತೆ ಧ್ರುವ ಮಹಾರಾಜರು ಅವರ ಶೋಕ ಏನಂದ್ರೆ, ಈಗ ನಾನು ನಿದ್ದೆಯಲ್ಲಿದ್ದೆ, ನಾನು ದೈವಿ ಪ್ರಕೃತಿಯ ಇದರಲ್ಲಿ ಇದರ ಪ್ರಭಾವದಲ್ಲಿ ನನ್ನ ಚಿಂತನೆ ಏನು ಅಂದ್ರೆ, ನನ್ನ ತಮ್ಮನೇ, ನನ್ನ ಒಡ ಹುಟ್ಟಿದ ಅವನೇ ನನ್ನ ಶತ್ರು, ಅವನೇ ಕಾರಣ ನನ್ನ ಈ ರೀತಿಯ ನನ್ನ ಮಲತಾಯಿಯ ಒಂದು ಸ್ಥಿತಿಗೆ, ನನ್ನ ಮೇಲೆ ಅವರಿಗೆ ದ್ವೇಷಕ್ಕೆ. ಸೊ ಈ ರೀತಿ ಅವರ ಚಿಂತನೆ ಇತ್ತು ಅವ್ರಿಗೆ. ಸೊ ಹೇಳ್ತಾರೆ, ಇದೆಲ್ಲವೂ ನಾನು ಒಂದು ಕನಸಿನಲ್ಲೋ ಇಲ್ಲಾಂದ್ರೆ ಒಂದು ಇದರಲ್ಲೋ ಈ ರೀತಿಯಲ್ಲಿ ಮಾಡಿರುವ ಒಂದು ಯೋಚನೆ. ಸೊ ಏನೇನೋ ಯೋಚನೆಗಳು ಬರುತ್ತೆ ನಮ್ಗೆ, ಮನಸ್ಸಿನಲ್ಲೂ ಕೂಡ ಕೆಟ್ಟ ಯೋಚನೆಗಳು ಬರುತ್ತೆ. ಸೊ ಹೀಗೆ ಈ ರೀತಿಯಲ್ಲಿ ಧ್ರುವ ಮಹಾರಾಜರು ಹೇಳ್ತಾ ಇದ್ದಾರೆ, ಇದು ಶುದ್ಧ ಪ್ರಜ್ಞೆ ಕೃಷ್ಣ ಪ್ರಜ್ಞೆಯ ಚಿಂತನೆಯನ್ನ, ಇದೆಲ್ಲವೂ ಮಾಯಾ ಕಲುಷಿತ ಪ್ರಜ್ಞೆ ಚಿಂತನೆ. ಸೊ ಇನ್ನೊಂದು ಪಾಯಿಂಟ್ ಇಲ್ಲಿ ಚೆನ್ನಾಗಿದೆ ಹೇಳ್ತಾ ಇರೋದ್ರಲ್ಲಿ, ಕನಸಿನಲ್ಲಿ ನಾವು ಉಪಪ್ರಜ್ಞಾ ಮನಸ್ಸಿನಲ್ಲಿ ನಾನಾ ಬಗೆಯ ವಸ್ತುಗಳನ್ನು ಕಲ್ಪಿಸಿಕೊಳ್ಳುತ್ತೇವೆ. ಅಂತಹ ಕಲ್ಪನೆಗಳೆಲ್ಲವೂ ತಾತ್ಕಾಲಿಕವಾದವು ಮತ್ತು ಅಸತ್ಯವಾದವು. ಅದೇ ರೀತಿ ನಾವು ಐಹಿಕ ಜೀವನದಲ್ಲಿ ಮೇಲ್ನೋಟಕ್ಕೆ ಎಚ್ಚರವಾಗಿದ್ದರೂ ನಮಗೆ ಜೀವಾತ್ಮ ಪರಮಾತ್ಮ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದರಿಂದ ನಾವು ಕಲ್ಪನೆಯಿಂದ ಮಿತ್ರರನ್ನು ಶತ್ರುಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಸೊ ನಮ್ಮ ಇಂದ್ರಿಯಗಳಿಗೆ ಯಾವುದು ಸಹಾಯ ಮಾಡುತ್ತೆ, ಆ ಇಂದ್ರಿಯ ತೃಪ್ತಿಗೋಸ್ಕರ ಯಾರು ನಮಗೆ ಸಹಾಯ ಮಾಡ್ತಾರೆ ಅವ್ರು ನನ್ನ ಮಿತ್ರ. ಯಾರು ನನ್ನ ಇಂದ್ರಿಯ ತೃಪ್ತಿಗೆ, ನನ್ನ ಭೌತಿಕ ಸ್ಥಿತಿಗೆ ಅವರು ಅಡಚಣೆ ಬರ್ತಾರೆ, ಅವರು ನನ್ನ ವೈರಿಗಳು. ಸೊ ಇದು ನಮ್ಮ ಭೌತಿಕವಾದ ಪರಿಕಲ್ಪನೆ. ಇಲ್ಲಾಂದ್ರೆ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳೋದು, ಪಂಡಿತ ಸಮದರ್ಶಿನ. ಸೊ ಭಗವಂತನು ಸಮದೃಷ್ಟಿ, ಭಗವಂತನಿಗೆ ಯಾರ ಮೇಲೂ ಪಕ್ಷಪಾತ ಇಲ್ಲ, ಎಲ್ಲರೂ ಒಂದೇ ಕೃಷ್ಣನಿಗೆ. ಸಮೋಹಂ ಸರ್ವೇಷು ಭೂತೇಶು ನಾಹಂ ದ್ವೇಷ್ಯೋ ನ ಅಸ್ತಿ ನ ಪ್ರಿಯ. ಸೊ ಕೃಷ್ಣ ಹೇಳೋದು, ಎಲ್ಲರೂ ನನಗೆ ಸಮ, ಯಾರಿಗೂ ನನಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ನನಗೆ ಒಂದು ಆತರ ಇದು ಅನುಕಂಪ ಇಲ್ಲ, ಎಲ್ಲರೂ ಒಂದೇ. ಆದರೂ ಭಗವಂತನ ವಿಶೇಷ ಕೃಪೆ ಅಂದ್ರೆ ತನ್ನ ಭಕ್ತರ ಮೇಲೆ ಅದು ಭಗವಂತನ ದಿವ್ಯ ಗುಣ. ಅದು ಬಿಟ್ಟರೆ ಭಗವಂತನು ಸಮ, ಯಾರಿಗೂ ಕೂಡ ದ್ವೇಷ ಮಾಡಿಕೊಂಡು ಅವ್ರಿಗೆ ಭಗವಂತನ ಮಾಡುವಂತ ಕಾರ್ಯ ಇಲ್ಲ. ಸೊ ಭಗವಂತನು ಆಗಿರೋದ್ರಿಂದ ಭಕ್ತರು ಕೂಡ ಹಾಗೆ, ಯಾಕಂದ್ರೆ ಭಗವಂತನ ಸಂಪರ್ಕದಲ್ಲಿದ್ದಾರೆ, ಭಗವಂತನಿಂದಲೇ ಅವರು ಜ್ಞಾನವನ್ನು ಪಡಿತಾ ಇದ್ದಾರೆ. ದದಾಮಿ ಬುದ್ಧಿ ಯೋಗಂತ. ಸೊ ಭಗವಂತನ ಮಾರ್ಗದರ್ಶನದಲ್ಲಿದ್ದಾರೆ. ಹಾಗಾಗಿ ಅವರು ಕೂಡ ಸುಹೃತ್ ಮಿತ್ರರು, ವೈರಿಗಳು ಎಲ್ಲರೂ ಕೂಡ ಒಂದೇ. ಸೊ ಈ ಭಾವನೆ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ಭಗವಂತನು ಗೀತೆಯಲ್ಲಿ ಹೇಳೋದು, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವ್ಯಸ್ತಿ. ಸೊ ಒಬ್ಬ ವಿದ್ಯಾವಂತ ವ್ಯಕ್ತಿ ಇರ್ಬೋದು, ಬ್ರಾಹ್ಮಣ, ಎಲ್ಲ ಎಲ್ಲ ಗುಣಗಳನ್ನು ಪಡೆದು, 12 ಗುಣಗಳು ಇಲ್ಲ 9 ಗುಣಗಳು ಅದೆಲ್ಲ ಪಡೆದ ಬ್ರಾಹ್ಮಣನು, ವಿದ್ಯಾ ವಿನಯನ್ನು ಪಡೆದ ಬ್ರಾಹ್ಮಣನು, ಮತ್ತೆ ಒಬ್ಬ ಚಾಂಡಾಲನು. ಸೊ ನಮಗೆ ಭಿನ್ನಾಭಿಪ್ರಾಯ ಇದೆ, ನಮಗೆ ಭಿನ್ನ ದೃಷ್ಟಿ ಇದೆ. ಆದ್ರೆ ಹೇಳ್ತಾ ಇರೋದು, ಆ ದಿವ್ಯ ಸ್ಥಿತಿಯಲ್ಲಿ ಅವರಿಗೆ ಇದು ಇಲ್ಲ, ಭೇದ ಭಾವ ಇಲ್ಲ ಅವರಿಗೆ. ಸೊ ಧ್ರುವ ಮಹಾರಾಜರು ಅವರು ತಮ್ಮ ಇವಾಗಿನ ಎಚ್ಚರಿಕೆಯ ಸ್ಥಿತಿಯಲ್ಲಿ ಅವರು ಈಗ ನಿಜವಾದ ಪಂಡಿತರಾಗಿದ್ದಾರೆ. ಅವರು ನಿಜವಾದ ದಿವ್ಯ ದೃಷ್ಟಿಯನ್ನು ಪಡೆದಿದ್ದಾರೆ. ಅವರ ಹಿಂದೆಯ ಇದನ್ನು ಅವರು ಹೋಲಿಕೆ ಮಾಡ್ತಾ ಇರೋದು, ಹಿಂದೆಯ ಸ್ಥಿತಿಯಲ್ಲಿ ಈ ರೀತಿ ನಾನು ಇರ್ಲಿಲ್ಲ, ನಾನು ಈ ರೀತಿಯಲ್ಲಿ ಭಿನ್ನ ದೃಷ್ಟಿ ಇದ್ದೆ, ಈ ರೀತಿಯಲ್ಲಿ ನನ್ನ ಪಕ್ಷಪಾತ ಭಾವ ಇತ್ತು, ನನ್ನ ಸಮದೃಷ್ಟಿ ಭಾವ ಇರಲಿಲ್ಲ. ಆ ರೀತಿಯವರು ಅವರ ವ್ಯತೆ ಅಷ್ಟೇ, ಅವರ ಹಿಂದೆಯ ಇದರ ವ್ಯತೆ ಇದೆ. ಇಲ್ಲಾಂದ್ರೆ ಈಗ ಅವರು ಇದರಿಂದ ಮುಕ್ತರಾಗಿದ್ದಾರೆ, ಈಗ ಆ ಸ್ಥಿತಿಯಲ್ಲಿಲ್ಲ ಅವರು. ಮತ್ತೆ ಮುಂದೇನು ಬರುತ್ತೆ ಧ್ರುವ ಮಹಾರಾಜರ ಚರಿತ್ರೆಯಲ್ಲಿ, ಉತ್ತಮ ತನ್ನ ತಮ್ಮನ ಅಂತ್ಯವಾಗುತ್ತೆ. ಆದ್ರೆ ಅಷ್ಟೊತ್ತಿಗೆ ಅವ್ರ ತಮ್ಮನ ಮೇಲೆ ಅಷ್ಟೊಂದು ಇದಿರುತ್ತೆ, ಈಗ ದ್ವೇಷ ಇರೋದಿಲ್ಲ ಆ ಸಮಯದಲ್ಲಿ. ಸೊ ಅವ್ರ ತಮ್ಮನಿಗೆ ಮೃತ್ಯು ಆದ್ಮೇಲೆ ಅವರು ಕ್ರಮವನ್ನು ತಗೊಳ್ತಾರೆ,
ಈ ಅನ್ಯಾಯ ಯಾರು ಮಾಡಿದ್ದು ಇದು ಸೊ ಅಂತ ಅವರು ಯಕ್ಷರ ಮೇಲೆ ಯುದ್ಧ ಮಾಡ್ತಾರೆ. ಸೊ ಎಷ್ಟು ತೀವ್ರ ಯುದ್ಧ, ಒಂದು ಸಮಯದಲ್ಲಿ ಯಕ್ಷರ ವಂಶವೇ ನಾಶವಾಗೋ ತರ ಆಗುತ್ತೆ. ಸೊ ನಂತರ ಮನು ಬಂದು ಅವರ ಅಜ್ಜ ಮನು ಬಂದು ನಿಲ್ಲಿಸ್ತಾರೆ. ಅವ್ರು ಹೇಳ್ತಾರೆ, ಈ ರೀತಿ ಯಾಕೆ ನೀನು ಅವರ ಇಷ್ಟು ಒಬ್ಬ ಯಕ್ಷ ಮಾಡಿದ ತಪ್ಪಿಗೆ ಸಾವಿರಾರು ಯಕ್ಷರನ್ನು ಕೊಲ್ತಾ ಇದೆಯಾ ನೀನು ಅಂತ ಅವ್ರಿಗೆ ಉಪದೇಶಿಸ್ತಾರೆ. ಆಗ ಅವರು ಸ್ವೀಕರಿಸ್ತಾರೆ. ಸೊ ಧ್ರುವ ಮಹಾರಾಜರು ಹಾಗೆ ಮುಂದೆ ವ್ಯಕ್ತಿತ್ವ ಆತರ ಅವ್ರ ಶತ್ರುವಾಗಿ ಒಂದ್ಸಲ ಭಾವಿಸ್ಬೋದು, ಆದ್ರೆ ಒಂದು ಹಿರಿಯ ಇವರಿಂದ ಮತ್ತೆ ಅವರು ಕೂಡ ಮಿತ್ರರೇ ಅಂತ ಅವರು ಭಾವಿಸ್ತಾರೆ. ಮತ್ತೆ ಕುಬೇರನು ಬಂದು ಅವರಿಗೆ ಆಶೀರ್ವದಿಸ್ತಾರೆ ಅವರಿಗೆ. ಸೊ ಧ್ರುವ ಮಹಾರಾಜರ ಬಹಳ ಚಟುವಟಿಕೆಗಳು, ಬಹಳ ಹೀರೋಯಿಕ್ ಆಕ್ಟಿವಿಟೀಸ್ ಧ್ರುವ ಮಹಾರಾಜರ ಚರಿತ್ರೆ. ಕೃಷ್ಣದಾಸ್ ಕವಿರಾಜರು ಏನ್ ಹೇಳ್ತಾರೆ, ಅವರು ಈ ಐಹಿಕ ಜಗತ್ತಿನಲ್ಲಿ ಅಥವಾ ಐಹಿಕ ಪ್ರಜ್ಞೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಒಂದೇ ಎಂದು ಶ್ರೀಲ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಯವರು ಹೇಳುತ್ತಾರೆ. ದ್ವೈತೆ ಭದ್ರ ಅಭದ್ರ ಸಕಲಿ ಸಮಾನ. ಸೊ ಹೇಳ್ತಾರೆ, ನಮಗೆ ಒಂದೊಂದು ಅನ್ಸುತ್ತೆ, ಇದು ಒಳ್ಳೆಯದು ಅನ್ಸುತ್ತೆ, ಇದು ಶುಭ ಅನ್ಸುತ್ತೆ, ಇನ್ನೊಂದು ಒಳ್ಳೆಯದಲ್ಲ ಕೆಟ್ಟದ್ದು, ಇದು ಅಶುಭ ಅನ್ಸುತ್ತೆ. ನಮಗೆ ಈ ಎರಡು ಭಾವನೆ ಯಾವಾಗಲೂ ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ, ಬೆಳಕು ಕತ್ತಲೆ, ಇದು ಭೌತಿಕ ಜಗತ್ತು ಅಂದ್ರೆ ಇವೆರಡು ಇರೋದೇ. ಇದು ಎಲ್ಲವೂ ಕೂಡ ಎರಡೆರಡು ರೀತಿ ಕಾಣುತ್ತೆ ನಮಗೆ. ಸೊ ಆದ್ರೆ ಅವ್ರು ಹೇಳ್ತಾರೆ, ಇದು ಭೌತಿಕ ಜಗತ್ತಾದ್ರಿಂದ ಇಲ್ಲಿ ಎಲ್ಲವೂ ಕೂಡ ಇದು ದ್ವಂದ್ವದ ಪ್ರಪಂಚ, ಇಲ್ಲಿ ನಿಜವಾದ ದೃಷ್ಟಿ ಅಲ್ಲ, ಇಲ್ಲಿ ಎಲ್ಲವೂ ಕೂಡ ಕೆಟ್ಟದ್ದೇ ಒಂದು ರೀತಿ. ಯಾಕಂದ್ರೆ ಭೌತಿಕ ಜಗತ್ತು ಅಂದ್ರೆ ಅದೇ ಕೆಟ್ಟದ್ದು. ಸೊ ಒಂದು ರೀತಿಯಲ್ಲಿ ಶ್ರೀಲ ಪ್ರಭುಪಾದ ಉದಾಹರಣೆ ಕೊಡ್ತಾರೆ. ಮಲ ಅನ್ನೋದು ಅದಷ್ಟು ಬೆಲೆ ಇಲ್ಲ ಅದಕ್ಕೆ. ಮಲ ವಿಸರ್ಜನೆ ಮಾಡಿದ ತಕ್ಷಣ ನಾವು ಅದ್ರ ಯೋಚನೆ ಮಾಡೋದಿಲ್ಲ ನಾವು. ಸೊ ಮಲ ಅದು ಒಣಗಿದ್ರೆ ಅದು ಒಣಗಿದೆ ಮಲ, ಇನ್ನೊಂದು ಒಣಗಿಲ್ದೇ ಇದ್ರೆ ಈಗ ಫ್ರೆಶ್ ಮಲ. ಸೊ ಎರಡು ಮಲವೇ, ಆದ್ರೆ ನಾವು ಈ ಒಣಗಿದ ಮಲ ಬೆಟರ್, ಈ ಒಣಗಿಲ್ದೇ ಇರೋ ಫ್ರೆಶ್ ಆಗಿರೋ ಈ ಮಲ ಇದು ಹೇಯವಾಗಿರೋದು ಅಂತ ನಾವು ಯೋಚನೆ ಮಾಡಿದ್ರೆ. ಸೊ ಆ ರೀತಿಯಲ್ಲಿ ಹೇಳ್ತಾರೆ, ಆಕ್ಚುಲಿ ಭೌತಿಕವಾದದ್ದು ಪ್ರತಿಯೊಂದು ಕೂಡ ಮಲ ಸಮಾನವೇ. ಭೌತಿಕ ಜಗತ್ತು ಅಂದ್ರೆ ಅದು ಅಶುಭವೇ ಒಂದು ರೀತಿ. ಅದೇ ಅಲ್ಲಿ ದೈವಿ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಇದ್ರೆ ಅದರ ಇದು ಬೇರೆ. ಅದಿಲ್ಲ ಅಂದ್ರೆ ಈ ಮಾಯಾ ಪ್ರಜ್ಞೆಯಲ್ಲಿ ಎಲ್ಲವೂ ಕೂಡ ಭೌತಿಕ ಜಗತ್ತು ಅಂದ್ರೆ ಭೌತಿಕ ಕಲ್ಮಶಗಳು, ರಜಸ ತಾಮಸ ಗುಣದ ಪ್ರಭಾವದಲ್ಲಿ ಈಗ ಕಲ್ಮಶದಲ್ಲಿ ಕಲುಷಿತವಾಗಿರುವುದು. ಸೊ ಹಾಗಿರುವಾಗ ಅದೆಲ್ಲವೂ ಕೂಡ ಒಂದೇ, ಅದೆಲ್ಲವೂ ಕೂಡ ಖಂಡನೀಯವೇ. ಒಂದ್ಸಲ ಓದ್ತೀನಿ, ಪ್ರಭುಪಾದ ಭಾವಾರ್ಥ ಚೆನ್ನಾಗಿದೆ, ಇನ್ನೊಂದ್ಸಲ ಓದ್ತೀನಿ ಫುಲ್ ಭಾವಾರ್ಥ. ಭಕ್ತನು ಭಗವಂತನ ಕೃಪೆಯಿಂದ ಜೀವನದ ಬಗ್ಗೆ ಸರಿಯಾದ ತೀರ್ಮಾನಕ್ಕೆ ಬಂದಾಗ ಮಾತ್ರ ಅವನಿಗೆ ನಿಜವಾದ ಜ್ಞಾನ ಪ್ರಕಟವಾಗುತ್ತದೆ. ಈ ಲೋಕದಲ್ಲಿ ಮಿತ್ರರು ಶತ್ರುಗಳು ಎಂಬ ನಮ್ಮ ಕಲ್ಪನೆಯೆಲ್ಲವೂ ರಾತ್ರಿ ಕಾಣುವ ಕನಸಿನಂತೆ. ಕನಸಿನಲ್ಲಿ ನಾವು ಉಪಪ್ರಜ್ಞಾ ಮನಸ್ಸಿನಲ್ಲಿ ನಾನಾ ಬಗೆಯ ವಸ್ತುಗಳನ್ನು ಕಲ್ಪಿಸಿಕೊಳ್ಳುತ್ತೇವೆ. ಅಂತಹ ಕಲ್ಪನೆಗಳೆಲ್ಲವೂ ತಾತ್ಕಾಲಿಕವಾದವು ಮತ್ತು ಅಸತ್ಯವಾದವು. ಅದೇ ರೀತಿ ನಾವು ಐಹಿಕ ಜೀವನದಲ್ಲಿ ಮೇಲ್ನೋಟಕ್ಕೆ ಎಚ್ಚರವಾಗಿದ್ದರೂ ನಮಗೆ ಜೀವಾತ್ಮ ಪರಮಾತ್ಮರ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದರಿಂದ ನಾವು ಕಲ್ಪನೆಯಿಂದ ಮಿತ್ರರನ್ನು ಶತ್ರುಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ನಾವು ಸೃಷ್ಟಿ ಮಾಡೋದು. ಈ ಐಹಿಕ ಜಗತ್ತಿನಲ್ಲಿ ಅಥವಾ ಐಹಿಕ ಪ್ರಜ್ಞೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ಒಂದೇ ಎಂದು ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳುತ್ತಾರೆ. ಒಳ್ಳೆಯದು ಮತ್ತು ಕೆಟ್ಟದರ ನಡುವಣ ಭೇದ ಮಾನಸಿಕ ಕಲ್ಪನೆ ಅಷ್ಟೇ. ವಾಸ್ತವಾಂಶವೆಂದರೆ ಎಲ್ಲ ಜೀವಿಗಳು ದೇವರ ಮಕ್ಕಳು ಅಥವಾ ದೇವರ ತಪಸ್ಥ ಶಕ್ತಿಯ ಉಪಪರಿಣಾಮಗಳು. ನಾವು ಪ್ರಕೃತಿಯ ತ್ರಿಗುಣಗಳಿಂದ ಕಲುಷಿತವಾಗಿರುವುದರಿಂದ ಒಂದು ಆಧ್ಯಾತ್ಮಿಕ ಕಿಡಿಗೂ ಇನ್ನೊಂದಕ್ಕೂ ಭೇದ ಕಲ್ಪಿಸುತ್ತೇವೆ. ಇದು ಇನ್ನೊಂದು ಬಗೆಯ ಕನಸುಗಾಣುವಿಕೆ. ನಿಜವಾದ ಜ್ಞಾನಿಗಳು ವಿದ್ವಾಂಸ, ಬ್ರಾಹ್ಮಣ, ಆನೆ, ನಾಯಿ, ಚಂಡಾಲ ಇವುಗಳ ನಡುವೆ ಭೇದ ಕಲ್ಪಿಸುವುದಿಲ್ಲವೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅವರು ಬಾಹ್ಯ ಶರೀರದ ದೃಷ್ಟಿಯಿಂದ ನೋಡುವುದಿಲ್ಲ, ಬದಲಿಗೆ ಅವರು ವ್ಯಕ್ತಿಯನ್ನು ಜೀವಾತ್ಮನೆಂದು ನೋಡುತ್ತಾರೆ. ಭೌತಿಕ ಶರೀರವು ಕೇವಲ ಪಂಚಭೂತಗಳ ಸಂಯೋಜನೆ ಎಂದು ಉನ್ನತ ಜ್ಞಾನದಿಂದ ತಿಳಿಯುತ್ತದೆ.
ಈ ಅರ್ಥದಲ್ಲೂ ಮನುಷ್ಯನ ಮತ್ತು ದೇವತೆಯ ದೇಹ ಸಂಯೋಜನೆ ಒಂದೇ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನಾವೆಲ್ಲ ಆಧ್ಯಾತ್ಮಿಕ ಕಿಡಿಗಳು, ಪರಮಾತ್ಮನಾದ ಭಗವಂತನ ಅವಿಭಾಜ್ಯ ಅಂಗಗಳೇ. ಭೌತಿಕವಾಗಿ ಇಲ್ಲವೇ ಆಧ್ಯಾತ್ಮಿಕವಾಗಿ ತೆಗೆದುಕೊಂಡರೂ ಮೂಲಭೂತವಾಗಿ ನಾವೆಲ್ಲ ಒಂದೇ. ಶ್ರೀಲ ಪ್ರಭುಪಾದರು 2 ಆಂಗಲ್ ಹೇಳ್ತಾ ಇದ್ದಾರೆ. ಭೌತಿಕವಾಗಿ ನಾವು ಈ ರಾಸಾಯನಿಕ ನಾವು ದೇಹವನ್ನು ಗುರ್ತಿಸ್ಕೊಂಡಿದ್ದೀವಿ. ಈಗ ನಾನು ಈ ದೇಹ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೇನೆ. ಸೊ ಈ ದೇಹ ಅಂತ ನಾನು ಅನ್ಕೊಂಡಿರೋದ್ರಿಂದ ಈ ದೇಹ ಪಂಚಮಹಾಭೂತದಿಂದ ಆಗಿರೋದು. ಸೊ ಎಲ್ಲ ದೇಹಗಳು ಇದರಿಂದನೇ ಆಗಿರೋದು. ಇನ್ನೊಂದು ಮನುಷ್ಯನಾಗಿರ್ಬೋದು, ಇನ್ನೊಂದು ಪ್ರಾಣಿ ಆಗಿರ್ಬೋದು, ಇನ್ನೊಂದು ಪಕ್ಷಿ ಆಗಿರ್ಬೋದು, ಇನ್ನೊಂದು ಕ್ರಿಮಿ ಆಗಿರ್ಬೋದು, ಇನ್ನೊಂದು ಮರ ಆಗಿರ್ಬೋದು, ಅದು ಕೂಡ ಪಂಚಭೂತದಿಂದನೇ ಆಗಿದೆ. ಸೊ ಭೌತಿಕವಾಗಿ ಮೂಲಭೂತವಾಗಿ ನಾವೆಲ್ಲರೂ ಒಂದೇ. ಹಾಗೆ ನೋಡಿದೆ ನಾನು ಈ ದೇಹದ ಹುಡುಪು, ಈ ದೇಹಕ್ಕೆ ನಾನು ಗುರುತಿಸ್ಕೊಂಡ್ರೆ, ಇಲ್ಲಾಂದ್ರೆ ಆಧ್ಯಾತ್ಮಿಕವಾಗಿ ನಾನು ಯಾವ್ದು ಅರ್ಥ ಮಾಡ್ಕೊಂಡ್ರೆ ನಾನು ಈ ದೇಹ ಅಲ್ಲ, ಈ ದೇಹದಲ್ಲಿರೋ ಆತ್ಮ ಅಂತ ಅರ್ಥ ಮಾಡ್ಕೊಂಡ್ರೆ ಆಗ ನಾವೆಲ್ಲರೂ ಭಗವಂತನ ತಟಸ್ಥ ಶಕ್ತಿ. ಸೊ ಭೌತಿಕವಾಗಿ ಇಲ್ಲವೇ ಆಧ್ಯಾತ್ಮಿಕವಾಗಿ ತೆಗೆದುಕೊಂಡರೂ ಮೂಲಭೂತವಾಗಿ ನಾವೆಲ್ಲ ಒಂದೇ. ಆದರೆ ಮಾಯಾಶಕ್ತಿಯ ಪ್ರಭಾವದಿಂದ ನಾವು ಮಿತ್ರರನ್ನು ಶತ್ರುಗಳನ್ನು ಮಾಡಿಕೊಳ್ಳುತ್ತೇವೆ. ಸೊ ನನ್ನ ಇಂದ್ರಿಯ ತೃಪ್ತಿಗೆ ಒಬ್ಬರು ಅಡಚಣೆ ಬರ್ತಾರೆ, ಅವಾಗ ಅವರು ನನ್ನ ಶತ್ರುಗಳಾಗ್ತಾರೆ. ಒಬ್ಬರು ಅದಕ್ಕೆ ಸಹಾಯ ಮಾಡ್ತಾರೆ, ಅವರು ನನ್ನ ಪರಮ ಮಿತ್ರರಾಗ್ತಾರೆ. ಆದ್ದರಿಂದಲೇ ಧ್ರುವ ಮಹಾರಾಜನು ಹೀಗೆ ಹೇಳಿದನು, ದೈವೀ ಮಾಯಾ ಉಪಾಶ್ರಿತ್ಯ, ವಿಮೋಹಕವಾದ ಭೌತಿಕ ಶಕ್ತಿಯ ಸಾಹಚರ್ಯವೇ ಅವನ ಗೊಂದಲಕ್ಕೆ ಕಾರಣ. ಸೊ ಒಂದು ರೀತಿ ಅವರ ವಿಶ್ಲೇಷಣೆಯಿಂದ ನಮಗೆ ಜ್ಞಾನ ಇದು. ಇಲ್ಲ ಅಂದ್ರೆ ಧ್ರುವ ಮಹಾರಾಜರಿಗೆ ಅವ್ರು ಆಗ ದಿವ್ಯ ಹಂತದಲ್ಲಿದ್ದಾರೆ, ಅವರಿಗೆ ಯಾವ ದೃಷ್ಟಿ ಇಲ್ಲ. ಈಗ ಅವರಿಗೆ ಶತ್ರು ಮಿತ್ರ ಅದರಿಂದ ದೂರ ಹೋಗ್ಬಿಡ್ತಾರೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಯಾರಾದ್ರೂ ಏನಾದ್ರು ಏನು ಸೇರಿಸ್ತೀರಾ, ಹೇಳ್ತೀರಾ ಅಂದ್ರೆ ಹೇಳಿ. ಪ್ರಭುಜಿ, ಹೇಳಿ ಮಾತಾಜಿ. ನಮ್ಗೆ ಏನಾದ್ರು ಕಷ್ಟ ಆದ್ರೆ ಏನಾದ್ರು ನಾವು ಕೂಡ ಪರಮಾತ್ಮ ದೇವ್ರೇ ಹೇಳ್ತೇವೆ ಬಾಯಲ್ಲಿ. ಅದು ಪರಮಾತ್ಮ ಶ್ರೀಕೃಷ್ಣನಿಗೆ ರಾಮನಿಗೆ ದೇವರ ಹೆಸರು ಹೇಳುದಿಲ್ಲ, ಪರಮಾತ್ಮ ದೇವ್ರೇ ಹೇಳ್ತೇವೆ. ಆ ದೇವರಿಗೆ ಮುಟ್ತದ ನಾವು ಕರೆಯುದು? ದೇವರಿಗೆ ಮುಟ್ಟುತ್ತೆ, ಆದ್ರೆ ಇನ್ನ ನಾವು ನೇರವಾಗಿ ಅವರಿಗೆ ಅವರ ಹೆಸರು ಹೇಳಿದ್ರೆ ಭಗವಂತನಿಗೆ ಇನ್ನ ಹತ್ತಿರ ಆಗ್ತೀವಿ ನಾವು. ಅದು ಭಗವಂತನ ಹೆಸರು. ಪರಮಾತ್ಮ ಅಂದ್ರೆ ಅವನಿಗೆ ಅದು ಹೇಳ್ತಾ ಇರೋದು. ಅವನ ಎಲ್ಲ ಕಡೆ ಎಲ್ಲ ಆತ್ಮಗಳಲ್ಲೂ ಪರಮನು, ಅವನು ಎಲ್ಲ ಕಡೆ ಇರುವಂತ ಭಗವಂತನು. ಆ ರೀತಿ ಅವನನ್ನು ನಾವು ಕರಿತಾ ಇದ್ದೇವೆ. ಕರೆಕ್ಟ್, ಅದು ಅವನಿಗೆ ಹೇಳೋದು. ಸೊ ಅವನಿಗೆ ಸೇರುತ್ತೆ, ಅವನು ಡೆಫಿನೆಟ್ಲಿ ಅವನಿಗೆ ಸೇರುತ್ತೆ. ಅವ್ನಿಗೆಲ್ಲವೂ ಕೂಡ ಕೇಳುತ್ತೆ. ಅವ್ರು ಕೇಳದೆ ಇರೋದು ಏನೂ ಇಲ್ಲ ಅವನಿಗೆ. ಅಲ್ಲ, ಹೇಳ್ತಾರಲ್ಲ ಭಗವಂತ ನಾಮ ಹೇಳಿದ್ರೆ, ಹೆಸರು ಹೇಳಿದ್ರೆ ಭಗವಂತ ಕೂಡ್ಲೆ ಓಡಿ ಬರ್ತಾನೆ ಸಹಾಯಕ್ಕೆ. ಅರೆ ನಾವು ದೇವ್ರೆ ಹಾಗೆ ಹೇಳಿದ್ರೆ ಅದು ಭಗವಂತ ಬರ್ಲಿಕ್ಕಿಲ್ಲ. ಹಾಗಾದ್ರೆ ಇಲ್ಲ, ಬರ್ತಾನೆ ನಾವು ಪ್ರಾಮಾಣಿಕ ಕರೆಗೆ ಅವನು ಬರ್ತಾನೆ. ನಾವು ಹೇಗೆ ಅವನು ಕರೆದ್ರು ಅವನು ಬರ್ತಾನೆ ಅವನು. ಆದ್ರೆ ಇದು ಇನ್ನ ಅವನ ಏನ್ ಹೇಳೋದು, ಅವನ ನಿಕಟ ಭಕ್ತರು ಅವನನ್ನು ಈ ಪ್ರೀತಿಯಿಂದ ಕರೆಯುವ ಹೆಸರುಗಳಿಗೆ ಕೃಷ್ಣ, ರಾಮ, ಇದೆಲ್ಲವೂ ಅವನ ಆತ್ಮೀಯ ಭಕ್ತರು, ಅವನ ಆತ್ಮೀಯ ಸಹಚರ್ಯರು. ನಂದ ಮಹಾರಾಜರು, ಯಶೋದೆ, ತಾಯಿ ಯಶೋದೆ, ಇವರೆಲ್ಲ ಕರೆಯುವಂತ ಹೆಸರು. ಸೊ ಹೇಗೆ ತಕ್ಷಣ ಕೃಷ್ಣನು ಅವರಿಗೆ ಬರೋ ತರ ನಮಗೂ ಕೂಡ ಭಗವಂತನು ಹಾಗೆ ಪ್ರತಿಕ್ರಿಯೆ ಕೊಡ್ತಾನೆ. ಆ ರೀತಿಯಲ್ಲಿ ಇದು ಅವನ ಅಂತರೇ ಹೆಸರುಗಳು. ಇದೆಲ್ಲ ಪರಮಾತ್ಮ, ದೇವರು, ಪರಮ ಶಕ್ತಿಶಾಲಿ, ಇದೆಲ್ಲವೂ ದೇವರಿಗೆ, ಕೃಷ್ಣನಿಗೆ ಇದೆಲ್ಲ ಅನ್ವಯ. ಆದರೆ ಇದು ಅವನ ಹೊರಗಿನ ಹೆಸರುಗಳು ಅಂತ ಹೇಳ್ತಾರೆ. ಮೋಸ್ಟ್ ಪವರ್ಫುಲ್, ಮೋಸ್ಟ್ ಪ್ಯೂರ್, ಮೋಸ್ಟ್ ಎಲ್ಲದಕ್ಕಿಂತ ಪರಮ ಪವಿತ್ರನಾದವನು, ಇದೆಲ್ಲ ಭಗವಂತನೇ. ಆದರೆ ಇದೆಲ್ಲ ಅವನ ಹೊರಗಿನ ಗುಣಗಳು, ಅವನ ಗುಣಗಳನ್ನು ಉದ್ದೇಶಿಸ್ತಾ ಹೇಳೋ ಒಂದು ಇದು ಅಂತರೇ ಹೆಸರುಗಳು, ಕೃಷ್ಣ, ರಾಮ, ಇದೆಲ್ಲ ಈ ತರ. ಧನ್ಯವಾದ. ಹರೇ ಕೃಷ್ಣ. ಪ್ರಭುಜಿ, ಅಂದ್ರೆ ನಾವು ಈಗ ಭೌತಿಕ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇರೋದು ಕೂಡ ಕನಸೇ ಅಲ್ವಾ ಇದು? ಈ ಒಂದು ಇದರ ಪ್ರಕಾರ ಅಂದ್ರೆ ಇದು ಕೂಡ ಒಂದು ಕನಸು. ಹೇಗೆ ಕನಸಿನಲ್ಲಿ ಸೃಷ್ಟಿ ಮಾಡ್ಕೋತೇವೆ ಅಂದ್ರೆ ಯಾವುದು, ಅದೇ ತರ ಇಲ್ಲಿ ಕೂಡ ನಾವು ಕನಸಿನಿಂದ ಅಂದ್ರೆ ಶತ್ರುಗಳು, ಮಿತ್ರರು, ಇವರನ್ನೆಲ್ಲ ಹೀಗೆ ಬೇರೆ ಬೇರೆ ವಿಧದ ದೃಷ್ಟಿ ಇದೆಲ್ಲ ಸೃಷ್ಟಿ ಮಾಡ್ಕೊಳ್ತೇವೆ. ಸೊ ಆ ರೀತಿಯಿಂದ ನಾವು ಈ ಕನಸಿನಿಂದ ಹೊರಗೆ ಬರ್ಬೇಕು, ನಿಜವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ, ಈ ತರ ಅಲ್ವಾ ಪ್ರಭುಜಿ? ಈ ನಾವೀಗ ಜೀವನ ನಡೆಸೋದು ಒಂದು ಕನಸೇ ಅಲ್ವಾ? ತಾತ್ಕಾಲಿಕ, ಇದು ಶಾಶ್ವತ ಅಲ್ಲ ಈ ಸ್ಥಿತಿ.
ಕನಸು ಒಂದು ರಾತ್ರಿಯ ಸ್ಥಿತಿ ಇರುತ್ತೆ. ಅದೇ ರೀತಿ ಕೂಡ ಇದು ಕೂಡ ಈ ನಮ್ಮ ಈ ಭೌತಿಕ ದೇಹ ಇರೋ ಸಮಯವರೆಗೂ ಈ ಒಂದು ರೀತಿಯ ಕನಸಿದೆ ನನಗೀಗ. ಅಂದ್ರೆ ಈ ಕನಸಿಂದ ಇನ್ನೊಂದು ದೇಹದಲ್ಲಿ ಇನ್ನೊಂದು ಕನಸು ಹೋಗ್ಬಿಡ್ತೇನೆ ನಾನು, ಆಗ ಇನ್ನೊಂದು ರೀತಿಯ ಕನಸು ಕಾಣ್ತೇನೆ. ಆಗ ದೇಹಕ್ಕೆ ಅನುಗುಣವಾಗಿ ನನ್ನ ಕನಸು ಬದಲಾಗ್ತಾ ಇರುತ್ತೆ. ಓಕೆ ಪ್ರಭುಜಿ, ಅಂದ್ರೆ ಈ ಒಟ್ಟು ಈ ಕನಸಿನಿಂದ ನಾವು ಅಂದ್ರೆ ನಿಜವಾದದ್ದನ್ನ ನಾವು ಜಾಗೃತಾವಸ್ಥೆಗೆ ಬರಬೇಕು. ಅಂದ್ರೆ ಕನಸಿನಲ್ಲಿ ಇದ್ದೇವೆ ನಾವು. ಅಂದ್ರೆ ಈಗ ನಾವು ಒಂದು ಗುರುವಿನಿಂದ, ಸಂಪ್ರದಾಯದಿಂದ ಬಂದು ಗುರುವಿನಿಂದ, ಶಿಕ್ಷಾ ಗುರುವಿನಿಂದ ಮತ್ತೆ ದೀಕ್ಷಾ ಗುರುವಿನಿಂದ, ಒಂದು ಶೀಲ ಪ್ರಭುಪಾದರ ಅಂತವರಿಂದ ಜ್ಞಾನ ಪಡ್ಕೊಂಡು ನಾವು ಜಾಗೃತಾವಸ್ಥೆಗೆ ಬರಬೇಕಲ್ವಾ ಪ್ರಭುಜಿ? ಈಗ ನಾವು ನಡೆಸ್ತಾ ಇರೋದು ಒಂದು ಕನಸಿನ ಜೀವನ, ಕನಸಿನ ಬೇರೆ 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 ರೀತಿಯ ಕನಸಿನ ಜೀವನ. ಒಂದು ರೀತಿ ಸೊ ಒಂದು ರೀತಿ ಸತ್ಯ, ನಮ್ಮ ಒಂದು ಕರ್ಮದಿಂದಲೇ ನಾವು ಹೀಗೆ ಬದ್ಧ ಜೀವನದಲ್ಲಿದ್ದೇವೆ. ಆದರೂ ನಮಗೆ ಹೊರಗೆ ಬರ್ಲಿಕ್ಕೆ ಈ ತರ ಒಂದು ಜ್ಞಾನ ಅವರು ಕೊಡ್ತಾ ಇರೋದು. ಎಷ್ಟಿದ್ರು ಇದು ಒಂದು ರೀತಿ ಒಂದು ಕನಸಿನ ರೀತಿ. ನಮಗೆ ರಾತ್ರಿ ಹೊತ್ತು ಕನಸು ಬರುತ್ತೆ, ಅದು ಒಂದು ಸ್ವಲ್ಪ ಗಂಟೆಗಳ ಕಾಲ ಕನಸು. ಅದೇ ರೀತಿ ಒಂದು ರೀತಿ ದೇಹದಲ್ಲಿರೋದು ಕೂಡ ಇದು ಹಗಲಿನ ಕನಸು ಒಂದು ರೀತಿ ನಮಗೆ. ಸೊ ಕನಸೆ ಒಂದು ರೀತಿಯಲ್ಲಿ ಪರಿಕಲ್ಪನೆಯಲ್ಲಿದ್ದೇವೆ ನಾವು. ಎಷ್ಟೇ ಆದ್ರೂ ತಪ್ಪು ಪರಿಕಲ್ಪನೆಯಲ್ಲಿದ್ದೇವೆ. ಅಂದ್ರೆ ಇದರ ಗೊಂದಲಕ್ಕೆ ಕಾರಣ ನಾವು ಮಾಯಾಶಕ್ತಿಯೇ ಇದ್ದೇವೆ 3 ಗುಣಗಳಲ್ಲಿ. ಹೊರಗೆ ಬಂದ್ರೆ ನಮ್ಗೆ ನಿಜವಾದದ್ದೇನು ಸತ್ಯ ಆದದ್ದು. ಅಂದ್ರೆ ಎಲ್ಲ ಈಗ ಧ್ರುವ ಮಹಾರಾಜ ಅಂತಾರೋ ಮತ್ ಪ್ರಹ್ಲಾದ್ ಮಹಾರಾಜ ಅಂತಾರೋ ಅವರೆಲ್ಲ ಈಗ ಇದರಿಂದ ಹೊರಗೆ ಬಂದು ಅವರಿಗೆ ಭಗವಂತನನ್ನ ಕಂಡಿದ್ದಾರೆ. ಹಾಗೆ ಅಲ್ವಾ ಪ್ರಭುಜಿ? ಈ ತರ ತಗೋಬೇಕಲ್ವಾ ನಾವು? ತುಂಬಾ ಕಷ್ಟ ಅದ್ರ ಬರೋದು. ಕೃಷ್ಣ ಧನ್ಯವಾದಗಳು. ಕೃಪೆ ಆಗ್ಬೇಕು ನಮ್ಗೆ. ಅಲ್ಲಿ ಹೇಳಿದ್ದಾರೆ ಮೊದಲ ಸೆಂಟೆನ್ಸ್ ಭಗವಂತನ ಕೃಪೆಗೆ ಒಳಗಾದಾಗ ಅವರು ಜ್ಞಾನವನ್ನು ನಿಜವಾದ ಜ್ಞಾನವನ್ನು ಪಡ್ಕೊಳ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನೀವೊಂದು ಸೆಂಟೆನ್ಸ್ ಹೇಳಿದ್ರಿ, ಒಳ್ಳೆ ಸೆಂಟೆನ್ಸ್ ಅದು. ಅಂದ್ರೆ ನಂದ ಮಹಾರಾಜ ಯಶೋದಮಯ್ಯನಿಗೆ ಭಗವಂತ ಕೃಷ್ಣ ದೇವರಂತ ಗೊತ್ತಿಲ್ಲ, ಅವರ ಮಗುವಿನ ರೀತಿಯಲ್ಲಿ ಕೃಷ್ಣನ ಕರೆತಿದ್ರು. ಆಗ ಕೃಷ್ಣ ಎಲ್ಲಿಂದ್ರೆ ಓಡಿ ಬರ್ತಿದ್ದ ಹೆಸರಿಗೆ. ಅವಾಗ ನಾವು ಕೂಡ ಅಷ್ಟೇ, ಭಗವಂತ ಹೇಳಿದಕ್ಕಿಂತ ಕೃಷ್ಣ ಹೇಳಿದ ಕರೆದ್ರೆ ತುಂಬಾ ಬೇಗ ಬರ್ಬಹುದಂತ. ಇದೊಂದು ಒಳ್ಳೆ ಸೆಂಟೆನ್ಸ್. ಹರೇ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ವಾಸಿಂಧುಭ್ಯವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ.